ಉಳಿದೊಟ್ಟು ಹರೇಕಳ ಉಳ್ಳಲ ಮಂಗಳೂರು ದಕ್ಷಿಣ ಕನ್ನಡ ಪ್ರಥಮ ವರ್ಷದ ಹೊನಲು ಬೆಳಕಿನ ಸೂರ್ಯ ಚಂದ್ರ ಜೋಡುಕರ್ ಹರೇಕಳ ಇದರ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಗಣ್ಯರನ್ನ ಅತ್ಯಂತ ಆತ್ಮೀಯವಾಗಿ ಆದರಪೂರ್ವಕವಾಗಿ ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸುವುದಕ್ಕೆ ಹೋಗ್ತಾ ಇದ್ದೇವೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದ. ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂತಹ ಮಾತಿನೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋದಕ್ಕೆ ಹೋಗ್ತಾ ಇದ್ದೇವೆ. ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ಹರೇಕಳ ಕಂಬಳದ ಈ ಒಂದು ಪೊರ್ಲುದ ಕಚ್ಚುಗು ಇತ್ತ ವೇದಿಕೆಗೆ ಗಣ್ಯರಿನ ಆಹ್ವಾನ ಮಲ್ಪಿನಚಿನ ಕಾರ್ಯಕ್ರಮ ನಮ್ಮ ಮಾತ ಬಂದುಲ್ಲ ನನ್ನ ಉದರಲೆಪ್ಪನಂಚಿನ ಮಾತ ಬಂದುಲ್ಲ ಮಲ್ಲ ಗದ್ದಿಗೇಡು ಬತ್ತದು ಓಲಗ ಅವಡು ಪಂದನಿಗಳ ಪ್ರೀತಿಪೂರ್ವಕವಾದ ಆದರಪೂರ್ವಕವಾದ ಭಿನ್ನಯ ಮಾತೊಂದಲ್ಲ. ಪ್ರಥಮತವಾಗಿ ಇವತ್ತಿನ ಈ ಒಂದು ಆಮಂತ್ರಣ ಪತ್ರಿಕೆಯ ಬಿಡುಗಡೆಯನ್ನು ಮಾಡುವುದಕ್ಕೆ ನಮ್ಮ ಜೊತೆಗಿದ್ದಾರೆ ನಮ್ಮ ಆತ್ಮೀಯ ಶ್ರೀಯುತ ರೊಟೇರಿಯನ್ ಯಶಸ್ವಿ ಸೋಮಶೇಖರ್. ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಚುನಾಯಿತ ರಾಜ್ಯಪಾಲರು ರೋಟರಿ ಜಿಲ್ಲೆ 3181 ಅಂಜನೆ ಶ್ರೀಯುತ ಮೋನಪ್ಪ ಭಂಡಾರ್ಲು. ಮಾಜಿ ವಿಧಾನ ಪರಿಷತ್ ಸದಸ್ಯರು ಶ್ರೀಯುತ KT ಸುವರ್ಣ, ಮಾಜಿ ಸದಸ್ಯರು ಹಿಂದುಳಿದ ವರ್ಗಗಳ ಆಯೋಗ. ಪ್ರಶಾಂತ್ ಗಟ್ಟಿ ಅಧ್ಯಕ್ಷರು ಹೋಪ್ಕಮ್ಸ್ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ. ಶ್ರೀಯುತ ಸದಾನಂದ ಬಂಗೇರ ಟ್ರಸ್ಟಿಲು ಸೋಮನಾಥೇಶ್ವರ ದೇವಸ್ಥಾನ ಸೋಮೇಶ್ವರ. ಶ್ರೀಯುತ ರಾಮದಾಸ್ ಆಳ್ವ ಆಡಳಿತ ಮುಕ್ತೇಸರರು ವಿಷ್ಣುಮೂರ್ತಿ ದೇವಸ್ಥಾನ ಮಂಜನಾಡಿ. ಶ್ರೀಯುತ ರವೀಂದ್ರ ರೈ ಕಲ್ಲಿಮರ್ ಅಧ್ಯಕ್ಷರು ಉಳ್ಳಾಲ ವಲಯ ಬಂಟರ ಸಂಘ. ಶ್ರೀಯುತ ಲೋಕನಾಥ್ BC ರೋಡ್ ಆಡಳಿತ ಮುಕ್ತೇಸರರು ಚಂಡಿಕಾ ಪರಮೇಶ್ವರಿ ದೇವಸ್ಥಾನ BC ರೋಡ್. ಶ್ರೀಯುತ ಮೋಹನ್ ದಾಸ್ ರೈ ದಿಬ್ಬೇಲಿಗುತ್ತು ಗೌರವ ಅಧ್ಯಕ್ಷರು ನಮ್ಮ ಕಂಬಳ ಸಮಿತಿದ. ಅಂಚನೆ ಶ್ರೀಯುತ ಮೋಹನ್ ದಾಸ್ ಶೆಟ್ಟಿ ಉಳಿದೊಟ್ಟು ನಮ್ಮ ಕಂಬಳ ಸಮಿತಿದ ಕಾರ್ಯದರ್ಶರು. ಅಂಚನೆ ಶ್ರೀಯುತ ಮಹಾಬಲ ಹೆಗ್ಡೆ ಪ್ರಧಾನ ಸಂಚಾಲಕರು ಅರ್ಧನಾರೀಶ್ವರ ದೇವಸ್ಥಾನ. ಅಂಚನೆ ಶ್ರೀಯುತ ಸುಬ್ರಯ್ಯ ಕಾಮತ್ ಅಧ್ಯಕ್ಷರು ಬಾಲಕರ ಶಾರದೋತ್ಸವ ಸಮಿತಿ ಚಿಲಿಂಬಿ. ಮಾತ ಗಣ್ಯರ್ಲ ಮಿತ್ತ ಚಾವಡಿಡು ಓಲಗ ಅವಡು ಪಂದು ಪ್ರೀತಿಪೂರ್ವಕವಾದ ಆದರಪೂರ್ವಕವಾದ ನಿಕಲ್ದ ಭಿನ್ನಯವಾದೊಂದಿಲ್ಲ. ಅಂಚನೆ ವೇದಿಕೆದ ಮುಂಭಾಗಡು ಬತ್ತ ಸೇರಿದ ನಂಚಿನ ಮಾತ ಬಂದುಲೆಲ್ಲ ಅತ್ಯಂತ ಪ್ರೀತಿಡು ಹರೇಕಳ ಸೂರ್ಯಚಂದ್ರ ಜೋಡುಕೆರೆ ಕಂಬಳ ಸಮಿತ ಪರವಾದ ಸ್ವಾಗತಿಸೋದು. ಇವಜ್ರಿ ಹರೇಕಳ ಸೂರ್ಯಚಂದ್ರ ಜೋಡುಕೆರೆ ಕಂಬಳ ಸಮಿತಿದ ಇವಜ್ರಿ ಪ್ರಥಮ ವರ್ಷದ ಹೊನಲು ಬೆಳಕಿನ ಸೂರ್ಯಚಂದ್ರ ಜೋಡುಕೆರೆ ಹರೇಕಳ ಕಂಬಳದ ಆಮಂತ್ರಣ ಪತ್ರಿಕೆ ಬಿಡುಗಡೆತ ಪೊರ್ಲುದ ಕಚ್ಚ ಇತ್ತೆ ನಮ್ಮ ಎದುರು ನಡಪರಿಗೊಂಡು ಬಂದುಲೆ ಇತ್ತೆ ಶ್ರೀದೇವರನ ಪ್ರಾರ್ಥನೆ ದೊಟ್ಟುಗು ಶುರು ಮಾಡ್ತಂದುಲ್ಲ. ಪ್ರಾರ್ಥಿಸಾರೆ ನಮ್ಮ ಎದುರು ಬರೋದಿಲ್ಲ ಓರ್ ವಾಣಿ ಲೋಕಯ್ಯ. ಪುಣ್ಯದ ಮಣ್ಣಿಂದ ಈ ತುಳು ಭೂಮಿ ಕಾಪುಲೆ ಎಂಕ್ಲಿನ ಗಣಪತಿ ಸ್ವಾಮಿ. ಪುಣ್ಯದ ಮಣ್ಣೊಂದು ಈ ತುಳು ಭೂಮಿ ಕಾಪುಲೆ ಎಂಕ್ಲಿನ ಗಣಪತಿ ಸ್ವಾಮಿ. ಭಾರತದ ಪೆನ ಮಾಮಲ ಮಗಲು ಕನ್ನಡ ದೇವಿನ ಸೋದರಿ ಮಳು. ಭಾರತದ ಪೆನ ಮಾಮಲ್ಲ ಮಗಲು ಕನ್ನಡ ದೇವಿನ ಸೋದರಿ ಮಳು. ಹಿಂದೂ ಮುಸ್ಲಿಂ ಕ್ರೈಸ್ತನ ಜೋಕುಲು. ಹಿಂದೂ ಮುಸ್ಲಿಂ ಕ್ರೈಸ್ತನ ಜೋಕುಲು. ಮಾತಿರ್ನೊಟ್ಟಿಗೆ ಮೋಕೆಡೆ ಸಾಂಕ್ವಲು. ಪುಣ್ಯದ ಮಣ್ಣೊಂದು ಈ ತುಳು ಭೂಮಿ ಕಾಪುಲೆ ಎಂಕ್ಲಿನ ಗಣಪತಿ ಸ್ವಾಮಿ. ಮೂಡೈ ಘಟ್ಟದ ಪೂಮಲೆ ಸಾಲು ಪಡಯಿ ಕಡಲದ ತೆರೆ ಕುಲೆ ವೈಲು. ಮೂಡೈ ಘಟ್ಟದ ಪೂಮಲೆ ಸಾಲು ಪಡಯಿ ಕಡಲದ
तेरे कुले वैल परपुन सुधी कुलु ये तोंजी पुल्लु परपुन सुधी कुलु ये तोंजी पुल्लु कंडोडु तूंकुन बंगार कुरल पुण्यद मಣ್ಣುಂದು ಈ ತುಳು ಭೂಮಿ ಕಾಪುಲೆ ಎಂಕ್ಲಿನ ಗಣಪತಿ ಸ್ವಾಮಿ ಕಾಪುಲೆ ಎಂಕ್ಲಿನ ಗಣಪತಿ ಸ್ವಾಮಿ ಇವಾನಿ ಲೋಕಯ್ಯ ಮೇರೆಗೆ ಧನ್ಯವಾದಗಳು ಕೋರೊಂದು ಕಾರ್ಯಕ್ರಮ ದುಂಬತ್ತೊಂದಲ ಒಂದಲೆ ಕೊಡುವರ ಬತ್ತು ಸೇರಿದ ನಂಚಿನ ಮಾತ ಒಂದುಲೆಲ್ಲ ಆತ್ಮೀಯತೆಡು ಆಧಾರ ಪರಕು ಅದು ಬುಡು ಉಡಲೆಡು ಕೊಡುವರ ಮೋಗಿಡಿದು ಕೊರೊಂದು ಕಾರ್ಯಕ್ರಮ ದುಂಬತ್ತೊಂದಲ ಮೊದಲೇ ನಮಗೆ ಮಾತ್ರೆಗಳ ಗೊತ್ತೇ ಉಂಡು ಹರೇಕಳ ಸೂರ್ಯಚಂದ್ರ ಜೋಡುಕರೆ ಕಂಬಳ ಒಂದು ಪ್ರಥಮ ವರ್ಷದ ಹೊನಲು ಬೆಳಕಿನ ಸೂರ್ಯಚಂದ್ರ ಜೋಡುಕೆರೆ ಹರೇಕಳ ಕಂಬಳ ಉನ್ನತ ಆಮಂತ್ರಣ ಪತ್ರಿಕೆ ಬಿಡುಗಡೆದ ಈ ಒಂಜಿ ಸಂದರ್ಭಡ್ ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮೇರ್ನ ಮುತಾಲಿಕೆಡು ಅಂಚನೆ ನಮ್ಮ ಮಾತಿರ್ಲ ಸೇರೊಂದು ಮಲ್ಪನಂಚನೆ ಒಂಜಿ ಪೊರ್ಲುದ ಗಜ್ಜ ಸದಾ ಹೊಸತನತ ಹುರುಪುಡು ನನದಾದ ಮಲ್ಪೊಲಿ ಮಲ್ಪಿನ ಕಾರ್ಯಕ್ರಮನು ವಿಭಿನ್ನತೆಡು ಎಂಚ ಮಲ್ಪೊಲಿ ಪಂಪಿನ ಚಿಂತನೆಡು ಸದಾ ಚಿಂತಕೆಯಾದೆ ಉಪುನಾರು ನಮ್ಮ ಪ್ರೀತಿದ ನಮ್ಮ ನಲ್ಮೆದ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಈ ಒಂಜಿ ಕಾರ್ಯಕ್ರಮಲ್ನ ವಿಭಿನ್ನವಾದ ಆಯ್ನಾತ್ ವಿಭಿನ್ನತೆಡು ಬರಡು ಪಂಪಿನ ಆಶಯನ ಅಂಚನೆ ನಮ್ಮ ಊರ್ದ ಮಾತ ಜಾತಿ ಮತ ಭೇದ ಇಜಂದೆ ಪೂರ ಬಂದುಲೆಲ್ಲ ಒಟ್ಟು ಸೇರ ಒಂದು ಪೊರ್ಲುಡು ಈ ಒಂಜಿ ಕಾರ್ಯಕ್ರಮ ನಡಪುಡು ಪಂಪಿನ ಆಶಯನ ಅಂಚನೆ ಆರ್ನ ಆ ಒಂಜಿ ವಿಶಾಲವೈನ ಹೃದಯದ ಲೆಪ್ಪುಗು ನಿಖಿಲ್ ಮಾತಿರ್ಲ ಬತ್ತದ ನಮ್ಮೊಟ್ಟಿಗೂ ಸೇರೊಂದರ ಕುಡವರ ಬತ್ತಿನ ಮಾತ ಬಿನ್ನೇರನ್ನು ಸ್ವಾಗತಿಸ ಒಂದು ಈತೆ ಬತ್ತಿಂಚಿನ ಬಿನ್ನೇರನು ಗಣ್ಯರನು ಆತ್ಮೀಯರನ್ನು ಮಾತಿನ ತನ್ನ ಪ್ರಾಸ್ತಾವಿಕದ ಪಾತ್ರದೊಟ್ಟಿಗೂ ಸ್ವಾಗತಿಸ ನಮ್ಮೆದುರು ಬಂದಲು ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದೊಟ್ಟು 3 ಗ್ರಾಮ ಒಂದು ಮಾಗನೆಯ ತ್ರಿಶಕ್ತಿಗಳನ್ನು ಮನಸ್ಸ ಸ್ಮರಿಸುತ್ತಾ ನಮ್ಮ ಶ್ರೀ ಅರ್ಧನಾರೀಶ್ವರ ದೇವರನ್ನು ಕೂಡ ಮನಸ್ಸ ಸ್ಮರಿಸುತ್ತಾ ನಾವು ನಂಬತಕ್ಕಂಥ ಎಲ್ಲ ದೇವರನ್ನ ಮನಸ್ಸ ಸ್ಮರಿಸುತ್ತಾ ಇವತ್ತು ನಮ್ಮ ಹರೇಕಳ ಸೂರ್ಯಚಂದ್ರ ಜೋಡುಕರೆ ಕಂಬಳ ನಾಡಿದ್ದು ಏಪ್ರಿಲ್ 18ನೇ ತಾರೀಕಿಗೆ ನಡೆಯಲಿಕ್ಕಿದೆ. ಅದರ ಪೂರ್ವಭಾವಿಯಾಗಿ ಇವತ್ತು ಅದರೊಂದು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಬೇಕು ಅಂತೇಳಿ ನಾವೆಲ್ಲ ಸೇರಿದ್ದೇವೆ. ನಮ್ಮ ಆ 3 ಗ್ರಾಮ ಒಂದು ಮಾಗನೆಯ ಇತಿಹಾಸದಲ್ಲಿ ನಮ್ಮ ದೇವರ ಕೆಲಸ ಕಾರ್ಯಗಳಾಗುವಾಗ ಪೂಕರೆ ಹಾಕುವಂಥ ಕಂಬಳ ಮಾಡುವಂಥ ಕೆಲಸ ಇದೆ. ಆದರೂ ಕೂಡ ಈ ರೀತಿಯಾದ ಕಂಬಳ ನಡೆಯುವಂಥದ್ದು ಸ್ಪರ್ಧೆ ನಡೆದು ಪ್ರಥಮ ಬಾರಿಗೆ ನಮ್ಮ 3 ಗ್ರಾಮ ಒಂದು ಮಾಗನೆಯ 3 ಮನೆಯ ದೈವಗಳ ಕೈ ಹಿಡಿದಿರ್ತಕ್ಕಂಥ ನಮ್ಮ ಪಾವೂರು ಗೊತ್ತು ಶಿವಶಂಕರ್ ಶೆಟ್ಟಿಯವರು ನಮ್ಮ ಜೊತೆ ಇದ್ದಾರೆ. ಸ್ವಲ್ಪ ಎದ್ದು ನಿಂತ್ಕೊಳ್ಳೋಣ, ನಾನು ವೇದಿಕೆಯಲ್ಲಿ ಸ್ವಲ್ಪ ಎದ್ದು ನಿಂತ್ಕೊಳ್ಳಿ. ಅದೇ ರೀತಿ ನಮ್ಮ ಉಳಿದೊಟ್ಟು ಮಣಿಬೆಟ್ಟು ಗೊತ್ತಿನ ಗೌರವಾನ್ವಿತ ಸಂತೋಷ್ ಕುಮಾರ್ ರೈ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ನಮ್ಮ ಜೊತೆ ಸಂತೋಷನ ನಮ್ಮ ಪಾವೂರು ಹರೇಕಲ ನಮ್ಮ ಇಡೀ 3 ಗ್ರಾಮದ 1ನೇ ಮನೆ ಹರೇಕಲ ಗೊತ್ತು ಪರಿಯಾಲ ಇದರ ಮುಖ್ಯಸ್ಥರಾದಂಥ ವಿಖ್ಯಾತ್ ಬಲ್ಲಲ್ ನಮ್ಮ ಜೊತೆ ಇದ್ದಾರೆ. ಸ್ವಲ್ಪ ನಿಂತ್ಕೊಳ್ಳಿ ವಿಖ್ಯಾನ, ಅವರನ್ನು ಕೂಡ ಸ್ವಾಗತಿಸ್ತೀನಿ ಮೊದಲನೇದಾಗಿ. ಅದೇ ರೀತಿ ನಮ್ಮ ಈ ಒಂದು ಕಂಬಳ ಸಮಿತಿಯ ಗೌರವಾಧ್ಯಕ್ಷರು ನಮ್ಮ ಊರಿನ ಒಬ್ಬ ಗಣ್ಯರಾಗಿರ್ತಕ್ಕಂಥ ದೆಬ್ಬೇಲಿ ಗೊತ್ತು ಮೋಹನ್ದಾಸ್ ರೈ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಭಾಳ ಪ್ರೀತಿಯಾಗಿ ಸ್ವಾಗತಿಸ್ತೇನೆ. ಬಹಳ ಮುಖ್ಯವಾಗಿ ಇದು ಸಾಂಪ್ರದಾಯಂತೆ ಮಾಡಿದಂತಹ ಸ್ವಾಗತ. ಒಟ್ಟಿನಲ್ಲಿ ನಾಡಿದ್ದು 18 ತಾರೀಕಿಗೆ ನಡೆಯುವಂತಹ ಈ ಕಂಬಳ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಬೇಕು. ಯಾಕೆಂತ ಹೇಳಿದರೆ ನಮ್ಮ ಊರಿನಲ್ಲಿ ಇದು ಪ್ರಥಮ ಬಾರಿಗೆ ಆಗುವಂಥದ್ದು. ಇಡೀ ನಮ್ಮ ಉಳ್ಳಾಲ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಜನರನ್ನು ಸೇರಿಸಿಕೊಂಡು ನಾವೊಂದು ಸಮಿತಿಯನ್ನು ಮಾಡಿದ್ದೇವೆ. ಆ ಸಮಿತಿಯಲ್ಲಿ ಇರತಕ್ಕಂಥ ಹೆಚ್ಚಿನವರು ಇವತ್ತು ಬರುವ ನಿರೀಕ್ಷೆಯಲ್ಲಿ ನಾನಿದ್ದೇನೆ. ಈಗಾಗಲೇ ತಡ ಆಗಿದೆ. ನಾನು 10 ಗಂಟೆ ಅಂತ ಹಾಕಿದ್ದೆ, ನಾನು 9:30 ಅಂತ ಆಗಬೇಕಿತ್ತು. ಆಗ 10 ಗಂಟೆಗೆ ಸಹ ಬರ್ತಿದ್ರು. ಅಂತೂ ಎಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಅವರವರ ಆ ಕೆಲಸ ಕಾರ್ಯಗಳನ್ನು ಬಿಟ್ಟು ನಮ್ಮ ಜೊತೆ ಸೇರುವಂಥದ್ದು ಬಹಳ ಖುಷಿ ತರತಕ್ಕಂಥ ವಿಚಾರ. ನಾಡಿದ್ದು ನಡೆಯುವಂಥ ಕಂಬಳದ ಯಶಸ್ವಿಗೆ ನೀವೆಲ್ಲರೂ ಕೂಡ ಸಾಕ್ಷಿಗಳಾಗಬೇಕು ಅಂತೇಳಿ ಪ್ರಥಮ ಬಾರಿಗೆ ನಾನು ವಿನಂತಿಯನ್ನು ಮಾಡ್ತಾ
ಬಹಳ ಮುಖ್ಯವಾಗಿ ಇವತ್ತಿನ ಈ ಒಂದು ಆಮಂತ್ರಣ ಪತ್ರಿಕೆ ಬಿಡುಗಡೆ ಅಂತ ಹೇಳಿದ್ರೆ, ಇದು ನಾವು ದೈವಸ್ಥಾನ ಅದು ಇದು ಮಾಡುವಾಗ ಬ್ರಹ್ಮಕಲಶ ಆಗುವಾಗ ನಾವು ಹೊಸ ಹೊರೆಕಾಣಿಕೆ ಅಂತ ಮಾಡ್ತೀವಿ, ಹಸಿರುವಾಣಿ ಹೊರೆಕಾಣಿಕೆ ಅಂತ. ಹಸಿರುವಾಣಿ ಹೊರೆಕಾಣಿಕೆ ಯಶಸ್ವಿ ಆದರೆ ಬ್ರಹ್ಮಕಲಶ ಯಶಸ್ವಿ ಅಂತ ಯಾವಾಗಲೂ ಕಾರ್ಯಕ್ರಮದಲ್ಲಿ ಹೇಳುವಂಥದ್ದು. ಹಾಗೆ ಇದು ಕಂಬಳದಲ್ಲಿ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡುವಂಥದ್ದು. ಆದ್ದರಿಂದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡುವಂಥ ಕಾರ್ಯಕ್ರಮ ಯಶಸ್ವಿ ಆದರೆ ಕಂಬಳವು ಕೂಡ ಯಶಸ್ವಿ ಆಗ್ತದೆ ನನ್ನ ಒಂದು ಆತ್ಮವಿಶ್ವಾಸ. ಒಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ. ಇವತ್ತು ವರುಣ ದೇವರ ನಿನ್ನೆ ಸ್ವಲ್ಪ ಸಿಂಚನ ಆಗಿದೆ, ಕೆಲವು ಕಡೆ ಸ್ವಲ್ಪ ಜೋರಾಗಿ ಆಗಿದೆ. ನಾನು ಪ್ರತಿನಿತ್ಯ ನನ್ನ ದೇವರಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ನಾಡಿದ್ದು 18 ಮತ್ತು 19 2 ದಿವಸದ ಕಾರ್ಯಕ್ರಮದ 5 ದಿವಸ ಮೊದಲು ನಮಗೆ ಸ್ವಲ್ಪ ವರುಣ ದೇವರು ನಮಗೆ ಕೃಪೆಯನ್ನು ತೋರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಇವತ್ತು ನಮ್ಮ ರೋಟರಿ ಜಿಲ್ಲೆ 3181 4 ಜಿಲ್ಲೆಗಳು ಬರ್ತವೆ. ನಮ್ಮ ದಕ್ಷಿಣ ಕನ್ನಡ, ಕೊಡಗು, ಚಾಮರಾಜನಗರ, ಮೈಸೂರು ಈ 4 ಜಿಲ್ಲೆಗಳಿಗೆ 2028ಕ್ಕೆ ಗವರ್ನರ್ ಆಗಲಿಕ್ಕೆ ರೆಡಿಯಾಗಿರ್ತಕ್ಕಂಥ, ಗವರ್ನರ್ ಆಗಿ ಚುನಾಯಿತರಾಗಿರ್ತಕ್ಕಂಥ ನಮ್ಮ ಸಿಪಾಯಿ ಸೋಮಣ್ಣ ಅಂತಲೇ ಹೆಸರವರಿಗೆ ನಮ್ಮ ಮೈಸೂರಿಂದ ನಮ್ಮ ಜೊತೆ ಈಗ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಲಿಕ್ಕೆ ಬಂದಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರಬಹುದು, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅದು ಕೂಡ ಮೂಡಣೆ, ನಮ್ಮದು ಕೂಡ ಮೂಡಣೆ ಮಂಗಳೂರಿದ್ದು. ಆ ಮೂಡದ ಅಧ್ಯಕ್ಷರಾಗಿ ಬಹಳಷ್ಟು ಇವತ್ತಿಗೂ ಕೂಡ ಮೈಸೂರಿನಲ್ಲಿ ಒಂದು ನಗರಾಭಿವೃದ್ಧಿಯ ಆ ಮಂಡಳಿಯ ಅಧ್ಯಕ್ಷರಾಗಿ ಯಾರಾದರೂ ಒಳ್ಳೆಯ ಕೆಲಸ ಮಾಡಿದರೆ ಅದು ನಮ್ಮ ಯಶಸ್ವಿ ಸೋಮಶೇಖರಣ್ಣ, ಸೋಮಣ್ಣ ಅಂತ ನಾವು ಕರಿತೀವಿ. ಅವರು ನಮ್ಮ ಜೊತೆ ಇದ್ದಾರೆ. ಅದರ ಜೊತೆಗೆ ಮೈಸೂರಿನಲ್ಲಿ ಇರತಕ್ಕಂಥ ಹೋಟೆಲ್ ಯಶಸ್ವಿ ಬಹಳಷ್ಟು ಹೋಟೆಲ್ಗಳಿವೆ, ಅದೆಲ್ಲವೂ ಕೂಡ ಅವರದೇ ಯಶಸ್ವಿ ಗ್ರೂಪ್ ಆಫ್ ಸಂಸ್ಥೆಗಳಿದೆ, ಅದರದ್ದು ಕೂಡ ಮಾಲಕರಾಗಿದ್ದಾರೆ. ನಮ್ಮ ಯಶಸ್ವಿ ಸೋಮಶೇಖರ್ ಇವತ್ತು ಬಂದಿದ್ದಾರೆ. ರೋಟೇರಿಯನ್ BGN ಯಶಸ್ವಿ ಸೋಮಶೇಖರ್ ಅವರನ್ನು ನಾನು ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ನನ್ನ ಮಾವ, ಬಹಳ ಪ್ರೀತಿಯ ಮೋನಪ್ಪ ಭಂಡಾರಿ, ಕಲ್ಲೆಕಾರ್ ಗೊತ್ತು ಮೋನಪ್ಪ ಭಂಡಾರಿ ಅವರು ನಮ್ಮ ಜೊತೆ ಇದ್ದಾರೆ. ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಇವತ್ತಿಗೂ ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರಾದೊಬ್ಬರು ಮಾರ್ಗದರ್ಶನ ಮಾಡತಕ್ಕಂಥ ಪ್ರಥಮ ವ್ಯಕ್ತಿ ಇದ್ದರೆ ಅದು ಮೋನಪ್ಪ ಭಂಡಾರಿ. ಯಾಕೆ ಅಂತಂದರೆ ಆಗಿನ ಕಾಲದಿಂದ ಆ ಒಂದು ಪಕ್ಷದ ಜೊತೆಗೆ ಸಂಘದ ಜೊತೆಗೆ ನಿರಂತರವಾಗಿ ಸಂಪರ್ಕವನ್ನಿಟ್ಟು ಎಲ್ಲರನ್ನು ಕೂಡ ಬೆಳೆಸಿದಂಥ ಕೀರ್ತಿಯು ಕೂಡ ನನ್ನ ಮಾವನಿಗೆ ಸೇರ್ತದೆ. ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಂತ ಕಲ್ಲೆಕಾರ್ ಗೊತ್ತು ಮೋನಪ್ಪ ಭಂಡಾರಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಬಹಳ ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ KT ಸುವರ್ಣರವರು ನಾವೆಲ್ಲ ಕಾರ್ಯಕ್ರಮದಲ್ಲಿ ಕೂಡ ಜೊತೆಯಾಗಿರುವವರು. ಪ್ರತಿ ಬಾರಿ ಮೀಟಿಂಗ್ ಕೂಡ, ಈಗ 4ನೇ ಸಭೆ ನಮ್ಮದು, 4 ಬಾರಿ ಕೂಡ KT ಸುವರ್ಣರವರು ನಮಗೆ ಸಲಹೆ ಸೂಚನೆಯನ್ನು ಕೊಡ್ತಾ ಬಂದವರು. ಗೌರವಾನ್ವಿತ KT ಸುವರ್ಣರವರು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯರಿಗೆ ಬಹಳಷ್ಟು ಕೆಲಸಗಳನ್ನು ಮಾಡಿದವರು. ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ತನ್ನ ಸಹಕಾರ ಕೂಡ ನೀಡುವವರು. ಅವರನ್ನು ಕೂಡ ಬಹಳ ಗೌರವದಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಪ್ರಶಾಂತ್ ಗಟ್ಟಿ MML ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಹಾಪ್ಕಾಮ್ಸಿನ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರು ಕೂಡ ನನ್ನೆಲ್ಲ ಕೆಲಸ ಕಾರ್ಯಕ್ಕೆ ಫೋನ್ ಮಾಡಿ ಮೊನ್ನೆಯಿಂದ ಕಂಬಳದ ಕೆಲಸ ರವಣ್ಣ ದಾದ ಎಂಚಾಂಡ್ ಕಂಬಳದ ಕೆಲಸ ಕಾರ್ಯ ಅಂತೇಳಿ ಹೇಳ್ತಿರುವಂಥ ಪ್ರಶಾಂತನ ಕೂಡ ಗಟ್ಟಿ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಬಹಳ ಪ್ರೀತಿಯಿಂದ ನಾನು ಸ್ವಾಗತಿಸ್ತಿದ್ದೇನೆ. ಅದರ ಆ ಕಡೆ ನಮ್ಮ ಸದಾನಂದ ಬಂಗೇರು ಯಾವತ್ತೂ ಕೂಡ ನನಗೆ ಬೇರೆ ಬೇರೆ ರೀತಿಯಲ್ಲಿ ಮಾರ್ಗದರ್ಶನ ಮಾಡು ನಮ್ಮ ಹಿರಿಯರು ಕೂಡ, ನಮ್ಮ ಇಡೀ ಮೊಗವೀರ ಸಮಾಜದ ಒಬ್ಬ ಮಾಜಿ ಅಧ್ಯಕ್ಷರು ಕೂಡ, ನಮ್ಮ ಸೋಮನಾಥ ದೇವಸ್ಥಾನದ ಟ್ರಸ್ಟಿಯಾಗಿ ಕೂಡ ಅವರು ಕೆಲಸ ಕಾರ್ಯ ನಡೆಸ್ತಿದ್ದಾರೆ. ಅವರು ಕೂಡ ಸಮಾಜದಲ್ಲಿ ಬಹಳ ಕೆಲಸವನ್ನು ಮಾಡಿದವರು. ಅವರನ್ನು ಕೂಡ ನಾನು ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮತ್ತೊಬ್ಬರು ಹಿರಿಯರು ನನ್ನೆಲ್ಲ ಕೆಲಸ ಕಲಿಗೆಯರಿಗೆ ಮಾರ್ಗದರ್ಶನ ಮಾಡತಕ್ಕಂಥ ರಾಮದಾಸ್ ಅಲ್ವಾ ದೇವನಾಡು ಗೊತ್ತು ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಧಾರ್ಮಿಕ ಕ್ಷೇತ್ರದಲ್ಲಿ ಬಹಳಷ್ಟು ನಮ್ಮ ಮಂಜನಾಡಿ ಮಳರಾಯ ಬಂಟ ದೇವಸ್ಥಾನದಲ್ಲೂ ಕೂಡ ಆಡಳಿತ ಭಕ್ತರಾಗಿ ಆ ಒಂದು ದೇವಸ್ಥಾನ ಒಳ್ಳೆಯ ನಡೀಲಿಕ್ಕೆ ಅವರ ಪಾತ್ರವಿದೆ. ಅವರನ್ನು ಕೂಡ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮೋಹನ್ ದಾಸ್ ಶೆಟ್ಟಿ ಉಳಿದೊಟ್ಟು ನನ್ನ ಅಣ್ಣ ಇವತ್ತು ಕಂಬಳದ ಆ ಕರೆಯ ಕೆಲಸವನ್ನು ಪೂರ್ತಿ ಜವಾಬ್ದಾರಿ ತಗೊಂಡು ಅಲ್ಲೇ ನಿಂತು ನಿರಂತರವಾಗಿ ಅದನ್ನು ಕೆಲಸ ಮಾಡಿಕೊಡ್ತಕ್ಕಂಥ ನಮ್ಮ ಅಣ್ಣ ಮೋಹನ್ ದಾಸ್ ಶೆಟ್ಟಿ ಉಳಿದೊಟ್ಟು ನಮ್ಮ ಜೊತೆ ಇದ್ದಾರೆ. ಈ ಸಮಿತಿಯ ಕಾರ್ಯಾಧ್ಯಕ್ಷರು, ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಿದ್ದೇನೆ. ಆ ಕಡೆ ನನ್ನ ಬಹಳ ಆತ್ಮೀಯರು ಇವತ್ತು ಬಂದಾಗಲೇ ಹೇಳ್ತಾರೆ ನಾನು ಕರೆಯದೆ ಬಂದ ಅತಿಥಿ ಅಂತ. ವಾಟ್ಸಪ್ಪಲ್ಲಿ ಗ್ರೂಪಲ್ಲಿ ನೋಡಿದ್ರಂತೆ. ಆ ತಕ್ಷಣ ಸುಬ್ರಾಯ ನಾಯಕ್ ಅವರು ನಮ್ಮ ಜೊತೆ ಬಂದಿದ್ದಾರೆ. ಸುಬ್ರಾಯ ನಾಯಕ್ ಅವರು ಬಹಳಷ್ಟು ವರ್ಷಗಳ ನನಗೆ ಪರಿಚಯ. ಎಲ್ಲ ಆ ಕಡೆ ಚಿಲಿಂಬಿ ಕ್ಷೇತ್ರದಲ್ಲಿ ಚಿಲಿಂಬಿ ಭಾಗದಲ್ಲಿ ಸುಬ್ರಾಯ ನಾಯಕ್ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಚಿರಪರಿಚಿತರು.
ಅಲ್ಲೊಂದು ಬಾಲಕ ಶಾರದೋತ್ಸವ ಸಮಿತಿ ಅಂದರೆ ಬಾಲಕರ ಅಂದರೆ ಚಿಕ್ಕದಿರುವವರು ಮಾಡಿದ್ದು. ಈಗೆಲ್ಲ ನೋಡಿ ಸುಬ್ರಹ್ಮಣ್ಯ ಕಾಮತ್ಗೆ ಇಷ್ಟು, ನಾಯಕರಿಗೆ ಇಷ್ಟು ಏಜ್ ಆಗಿದೆ. ಆ ಸ್ಟಾರ್ಟ್ ಮಾಡಿ ಚಿಕ್ಕದಿರುವಾಗ ಅದಕ್ಕೆ ಬಾಲಕರ ಶಾರದೋತ್ಸವ ಸಮಿತಿ ಚಿಲಿಮಿ ಅಂತ ಇದೆ. ಅದರ ಗೌರವ ಅಧ್ಯಕ್ಷರು, ಸ್ಥಾಪಕರು ಕೂಡ, ಅವರನ್ನು ಕೂಡ ನಾನು ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನನ್ನ ಧರ್ಮಪತ್ನಿಯವರ ಮಾವ ನಮ್ಮ ಲಯನ್ ಲೋಕನಾಥ್ ಶೆಟ್ಟಿ ಅವರು. ಲಯನ್ ಲೋಕನಾಥ್ ಶೆಟ್ಟಿ BC ರೋಡಲ್ಲಿ ಲೋಕನ್ ಅಂತ ಹೇಳಿದ್ರೆ ಆಯ್ತು, ಎಲ್ಲರಿಗೂ ಕೂಡ ಪರಿಚಯ, ಅಷ್ಟು ಸಂಘ ಸಂಸ್ಥೆಯಲ್ಲಿ ಇರುವವರು. ಆದ್ದರಿಂದ ಲಯನ್ ಲೋಕನಾಥ್ ಶೆಟ್ಟಿ ಬಂಟರ ಸಂಘದ ಮಾಜಿ ಅಧ್ಯಕ್ಷರು ಕೂಡ. ಲಯನ್ಸ್ ಕ್ಲಬ್ಬಿನ ಲಯನ್ಸ್ ಮತ್ತು ರೋಟರಿ ಎರಡು ಕೂಡ ಒಂದಾಗಿದೆ ವೇದಿಕೆಯಲ್ಲಿ. ಲಯನ್ಸಿನ ಮಾಜಿ ಅಧ್ಯಕ್ಷರು ಕೂಡ, ಅವರನ್ನು ಕೂಡ ನಾನು ಚಂಡಿಕಾ ಪರಮೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ BC ರೋಡು, ಅವರನ್ನು ಕೂಡ ಸ್ವಾಗತಿಸ್ತಿದ್ದೇನೆ. ಅದೇ ರೀತಿ ನನ್ನ ಗುರುಗಳು, ನಾನು 8, 9, 10ನೇ ತರಗತಿಯಲ್ಲಿ ನನಗೆ ಮಾಸ್ಟರ್ ಆಗಿದ್ದಂಥ ರವೀಂದ್ರ ರೈ ಕಲ್ಲಿಮಾರು, ಈಗ ಮುಂಚೆ ಹರೇಕಲ್ ಅಂತ ಆಗ್ತಿದ್ರು. ರವೀಂದ್ರ ರೈ ಕಲ್ಲಿಮಾರು ಕುಲಾಲ್ ಮನೆತನದವರು. ಅವರು ನನ್ನ ಎಲ್ಲ ಕೆಲಸ ಕಾರ್ಯಗಳಿಗೆ ನಾನು ಯಾವತ್ತೂ ಹೇಳಿಕ್ಕಿದೆ, ಒಬ್ಬ ವ್ಯಕ್ತಿಗೆ ಏನಾದರೂ ಸಾಧನೆ ಮಾಡಬೇಕು ಅಂತಂದರೆ ಹಿಂದೆ ಒಬ್ಬರು ಗುರು ಬೇಕು, ಮುಂದೆ ಒಂದು ಗುರಿ ಬೇಕು, ಆವಾಗ ಆ ಗುರಿ ಖಂಡಿತವಾಗಿ ಸಾಕ್ತದೆ ಅಂತಿಲ್ಲ. ಆದ್ದರಿಂದ ರವೀಂದ್ರ ಮಾಸ್ಟರು ನನಗೆ ಯಾವತ್ತೂ ಕೂಡ ನಾಗಲ್ಸನೋಡವರು ಈ ಸಮಿತಿಯ ಒಬ್ಬರು ಪ್ರಧಾನ ಸಂಚಾಲಕರ ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ಬಹಳ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಈ ಕಡೆ ನನ್ನ ಸಹೋದರ ಸಮಾನದಂಥ ದೆಬ್ಬೇಲಿ ಮಹಾಗಲೆಗಡೆಯವರು ಮಾಗಂತಡಿಯವರು ಗುತ್ತಿನವರು. ಅವರು ಈಗ ಪಂಜಂದಯ ದೇವಸ್ಥಾನದ ಕೂಡ ಮುಕ್ತೇಶ್ವರ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಹರೇಕಲ ಶ್ರೀ ಅರ್ಧನಾರೀಶ್ವರ ದೇವಸ್ಥಾನದ ಪ್ರಧಾನ ಸಂಚಾಲಕರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ಬಹಳ ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವೇದಿಕೆ ಮುಂಭಾಗದಲ್ಲಿ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದವರು. ಆ ಕಡೆಯಿಂದ PD ಶೆಟ್ಟಿಯವರು, ನಾನೆಲ್ಲರ ಹೆಸರನ್ನು ಹೇಳ್ಬೋದು, ಯಾಕೆಂದರೆ ಎಲ್ಲ ಆತ್ಮೀಯರೇ, ಎಲ್ಲರ ಹೆಸರುಗಳು ಎಲ್ಲರನ್ನು ಹೇಳಿದ್ರಿ. ಹಾಗೆ ಆ ಕಡೆ ಚಂದ್ರಶೇಖರ್ ಉಚ್ಚಿಲ್, ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಹಕಾರವನ್ನು ಕೊಡುವವರು ಚಂದ್ರಶೇಖರ್ ಉಚ್ಚಿಲ್, ನಮ್ಮ ನಾಯಕರು ಕೂಡ, ಅವರನ್ನು ಕೂಡ ಸ್ವಾಗತಿಸಿದ್ದೇನೆ. ಸಂತೋಷ್ ಕುಮಾರ್ ರೈ ಬೋಳಿಯರ್, ಎಲ್ಲರಿಗೂ ಗೊತ್ತಿದೆ. ಸಂತೋಷ್ ಕುಮಾರ್ ರೈ ಬೋಳಿಯರ್ ಇವತ್ತು ಬೆಳಿಗ್ಗೆ ಕೂಡ ಫೈನಲ್ಗೆ ಹೋಯ್ತಂತಲ್ಲ, ಅವರದ್ದು ಕೋಣಗಳು ನಾಡಿದ್ದು ನಮ್ಮ ಕಂಬಳ ಕೂಡ ಭಾಗವಹಿಸಲಿಕ್ಕಿದೆ. ನಾರ್ಯಗುತ್ತು ಸಂತೋಷ್ ಕುಮಾರ್ ರೈ ಬೋಳಿಯರ್ ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಕೂಡ, ಅವರನ್ನು ಕೂಡ ಬಹಳ ಗೌರವದಿಂದ ಸ್ವಾಗತಿಸ್ತಿದ್ದೇನೆ. ಅದೇ ರೀತಿ ನಮ್ಮ ತಲಪಾಡಿ ಗುತ್ತು ಜಿತೇಂದ್ರ ಶೆಟ್ಟಿ ಅವರು, ಈ ಬಂಟರ ಸಂಘದ ಒಬ್ಬ ಮಾಜಿ ಅಧ್ಯಕ್ಷರಾಗಿ ಒಳ್ಳೆ ಕೆಲಸವನ್ನು ಮಾಡಿದವರು, ನನ್ನ ಆತ್ಮೀಯರು ಕೂಡ, ಅವರನ್ನು ಕೂಡ ನನ್ನ ಆತ್ಮೀಯ ಸ್ವಾಗತಿಸಿದ್ದೇನೆ. ಅದರ ಪಕ್ಕದಲ್ಲಿ ಸುರೇಶ್ ಚೌಟಕ್ ಹಕ್ಕೆಮಜಲ್, ಈ ಬಂಟರ ಸಂಘದ ನಿಕಟಪೂರ್ವ ಅಧ್ಯಕ್ಷರು, ಅವರನ್ನು ಕೂಡ, ಅವರು ಬಹಳಷ್ಟು ಈ ಸಂಘದ ಬೆಳವಣಿಗೆ ಕಾರಣಕರ್ತರದು, ಅವರನ್ನು ಕೂಡ ನಮ್ಮ ಸಮಿತಿಯಲ್ಲಿ ಕೂಡ ಇದ್ದಾರೆ. ಆ ಕಡೆ PD ಶೆಟ್ಟಿಯವರು ಸಮಿತಿಯಲ್ಲಿದ್ದಾರೆ, ಉಚ್ಚಿಲ್ರವರು ಗೌರವ ಸಲಹೆಗಾರರಿದ್ದಾರೆ, ಸಂತೋಷ್ ಕುಮಾರ್ ಬೋಳಿಯವರು ಗೌರವ ಸಲಹೆಗಾರರಿದ್ದಾರೆ, ಜಿತೇಂದ್ರ ಶೆಟ್ಟಿ ಇದ್ದಾರೆ, ಸುರೇಶನ್, ಎಲ್ಲರೂ ಕೂಡ ಸಮಿತಿಯಲ್ಲಿ ಇರುವವರು. ಇವತ್ತು ಬಂದಿರುವವರು ಎಲ್ಲರೂ ಕೂಡ ಸೋಮಶೇಖರಣ್ಣ ಮತ್ತು ನಮ್ಮ ಸುಬ್ರಹ್ಮಣ್ಯ ನಾಯಕರು ಬಿಟ್ಟರೆ ಎಲ್ಲರೂ ಕೂಡ ನಮ್ಮ ಸಮಿತಿಯಲ್ಲಿ ಇರುವವರು. ಅದೇ ರೀತಿ ನಮ್ಮ ಪವಿತ್ರ ಕುಮಾರ್ ಗಟ್ಟಿಯವರು, ರಾಜರಾಜೇಶ್ವರ ದೇವಸ್ಥಾನದ ಮೊನ್ನೆ ವೇದಿಕೆಗೆ ನಾನು ಕರೆದಿದ್ದೆ ಅವರನ್ನು. ನಾಡಿದ್ದು ಅವರು ಪೂರ್ತಿಯಾಗಿ ನಮಗೆ ಸಹಕಾರ ಕೊಡುವವರಿದ್ದಾರೆ. ಅದೇ ರೀತಿ ನಮ್ಮ ಕಂಫರ್ಟ್ಸ್ ದೇರ್ಲಕಟ್ಟೆಯಲ್ಲಿ ಒಳ್ಳೆ ಹೋಟೆಲ್ ಇದೆ, ಅದರ ಮಾಲಕರು, ನನ್ನೆಲ್ಲ ಕೆಲಸಗಾರಿಗೆ ಸಹಕಾರ ಕೊಡೋರು. ಅವರು ಕೇವಲ ಹೋಟೆಲ್ ಕ್ಷೇತ್ರ ಅಲ್ಲ, ಸಾಹಿತ್ಯ, ಧಾರ್ಮಿಕ, ಸಾಮಾಜಿಕ ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರು. ಕಂಫರ್ಟ್ಸ್ ಲಯನ್ ಚಂದ್ರಶೇಖರ್ ಶೆಟ್ಟಿ ಅವರಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ರಾಜಣ್ಣ, ನಮ್ಮ ಈ ಭಾಗದ ಒಬ್ಬ ಯುವ ನಾಯಕರು ಕೂಡ, ಅವರು ಕಲ್ಲಿಮಾರ್, ಅವರನ್ನು ಕೂಡ ನಾನು ಪ್ರೀತಿಯಿಂದ ಸ್ವಾಗತಿಸ್ತಿದ್ದೇನೆ. ನಮ್ಮ ಚಂದ್ರಾಸ್ ಅಡ್ಡೆ ಅಂತ ಯಾವತ್ತೂ ಕೂಡ ನಮ್ಮ ಜೊತೆ ಇರುವವರು, ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರು, ಅವರನ್ನು ಕೂಡ ಭಾಳ ಪ್ರೀತಿಯಿಂದ ಸ್ವಾಗತಿಸ್ತಿದ್ದೇನೆ. ನಮ್ಮ ಯೋಗಿ ಶೆಟ್ಟಿ ಜಪ್ಪು, ಅವನನ್ನು ಮಾವ, ಅತ್ತೆಯ ಮಗ, ತುಳುನಾಡು ರಕ್ಷಣೆ ವೇದಿಕೆಯ ಅಧ್ಯಕ್ಷ. ಅಂದರೆ ಎಲ್ಲ ಕೆಲಸ ಬಹಳಷ್ಟು ಹೋರಾಟವನ್ನು ಮಾಡಿ ಈ ರೀತಿಯಾಗಿ ಜೀವನವನ್ನು ಕಟ್ಟಿಕೊಂಡಂಥ ಒಬ್ಬ ಯುವ ನಾಯಕ ಯೋಗಿ ಶೆಟ್ಟಿ ಜಪ್ಪು ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಿದ್ದೇನೆ. ಈ ಕಡೆಯಿಂದ ಸೀತಾರಾಮ್ ಶೆಟ್ಟಿ ನೆತ್ತಿಲ ಬಾಲಿಕೆ, ನಮ್ಮ ಸೀತಾನಂತ ನಾವು ಪ್ರೀತಿಯಿಂದ ಕರೆಯುವುದು. ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಬಹಳಷ್ಟು ಸಹಾಯಕವನ್ನು ಮಾಡುವವರು, ಅವರನ್ನು ಕೂಡ ಸ್ವಾಗತಿಸ್ತಿದ್ದೇನೆ. ರವಿರಾಜ್ ರೈ ಎಲಿಯರ್, ಅವರು ಕೂಡ ಅದೇ ರೀತಿ ಎಲ್ಲ ಕೆಲಸದಲ್ಲಿ ನಮಗೆ ಸಹಕಾರವನ್ನು ಕೊಡುವರು. ಮತ್ತು ವೇದಿಕೆ ಹಿಂಭಾಗದಲ್ಲಿ ಇರತಕ್ಕಂಥ ನಮ್ಮ ರಾಜೇಶ್ ಸಬರಿ ಕ್ಯಾಟರ್ಸ್ ಹೆಸರನ್ನು ಕೇಳಿದ್ದೀರಿ ಬಲೆ ಜಯಂತ್ ಶೆಟ್ಟಿ ಅವರು, ನಮ್ಮ ಪೆರ್ನ ದುರ್ಗಾಕಾಲಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರು, ನಮ್ಮ ನಾಯಕರು ಕೂಡ, ಧಾರ್ಮಿಕ ಮುಖಂಡರು ಕೂಡ, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಸಬರಿ ಕ್ಯಾಟರ್ಸ್ನ ರಾಜೇಶ್ ಸಬರಿ ನಮ್ಮ ಜೊತೆ ಇದ್ದಾರೆ. ಇಲ್ಲಿ ಇರತಕ್ಕಂಥ ಎಲ್ಲರನ್ನು ಕೂಡ, ಮಹಿಳಾ ಘಟಕದ ಅಧ್ಯಕ್ಷರು ಬಬಿತಾ ಮಹಾಬಲೇಗಡೆ ನಮ್ಮ ಜೊತೆ ಇದ್ದಾರೆ.
ಕಾರ್ಯಾಧ್ಯಕ್ಷೆ ನಮ್ಮ ಸೌಮ್ಯ ಆರ್ ಶೆಟ್ಟಿ ಅವರು, ಅದೇ ರೀತಿ ನಮ್ಮ ಹೇಮಲತಾ ಶೆಟ್ಟಿ ಉಳಿದೊಟ್ಟವರು, ನಮ್ಮ ಹೇಮಲತಾ ಭಂಡಾರಿ ಪ್ರಧಾನ ಕಾರ್ಯದರ್ಶಿ ಅವರು, ಇಲ್ಲಿ ವೇದಿಕೆಯಲ್ಲಿ ಎಲ್ಲ ಕೂಡ ನಮ್ಮ ಬಹಳ ಆತ್ಮೀಯರು ನೀವೆಲ್ಲ ಇದ್ದೀರಿ. ನಿಮ್ಮೆಲ್ಲರೂ ಚಂದ್ರಾಸ್ ನಮ್ಮ ಈ ಸಮಿತಿಯ ಗೌರವ ಸಲಹೆಗಾರರು, ಮುಖಾಮಿಕ ಕನ್ಸ್ಟ್ರಕ್ಷನ್ನ ಮಾಲಕರು, ಯಾವತ್ತಿಗೆ ರವಿಯನ್ನ ಏನಾದ್ರು ಹೆಂಚಿನವಡು ಅಂತೇಳಿ ಕೇಳೋರು ಒಳ್ಳೆಯದು. ಜಗದೀಶ್ ಆಲ್ವ ಕೋತಬೇಲ್ ಜಗನ್ನ ಒಳ್ಳೆರು ಜಗನ್ನ ಇಂಚಬಲೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರು, ಯಾವತ್ತೂ ಕೂಡ ನನ್ನ ಅಣ್ಣನ ಅವರು ಕ್ಲಾಸ್ಮೇಟ್ ಕೂಡ, ಆದರೆ ನನಗೆ ಅಣ್ಣನ ಸಮಾನ. ಅವರು ಕೂಡ ಬಂದಿದ್ದಾರೆ. ಮೊನ್ನೆ ಪ್ರತಿ 3 ಮೀಟಿಂಗ್ ಕೂಡ ನಾನು ಯಾರಿಗೂ ಕೂಡ ಫೋನ್ ಮಾಡಿ ಹೇಳಲಿಲ್ಲ, ವಾಟ್ಸಪ್ಪಲ್ಲೇ ಕೆಲವು ಬಂದು ಒಂದು 3-4 ಜನ KT ಸೋದರನಿಗೆ ಅಡ್ಡೆ ಅಂತವರಿಗೆ ಒಂದು ಫೋನ್ ಮಾಡಿ ಹೇಳ್ತೇನೆ, ಮತ್ತೆಲ್ಲ ವಾಟ್ಸಪ್ ನೋಡಿ ಬಂದು ಅದು ಇವತ್ತು ಮಾತ್ರ ಹೆಚ್ಚಿನವರಿಗೆ ನಾವು ಫೋನ್ ಮಾಡಿಸಿದ್ದೇನೆ ನಮ್ಮ ಶಾಲೆಯ ಟೀಚರ್ಸ್ಗಳಿಂದ. ನೀವೆಲ್ಲರೂ ಕೂಡ ಬಂದಿದ್ದೀರಿ. ನಿಮಗೆ ಬಹಳ ಪ್ರೀತಿಯಿಂದ ಬಹಳ ಗೌರವಪೂರ್ಣವಾದ ನಿಮಗೆ ನಾನು ಭಾಸ್ಕರ್ ಕೊಟ್ಟಿದ್ದಾರೆ. ನಮ್ಮ ದೇವದಾರ್ ಡೆಪಟ್ ಒಂದು ಕಾಲದಲ್ಲಿ ದೇವದಾರ್ ಡೆಪಟ್ಗೆ ಯಾರು ಅಂತ ಹೇಳಿದ್ರೆ ಭಾಸ್ಕರ್ ಕೊಟ್ಟು, ಆ ಕಡೆ ಮಂಗಳೂರಿನ ರೇಮಂಡ್ ಡಿಸೋಜ ಇದ್ದರು, ರೇಮಂಡ್ ಡಿಸೋಜ ಮತ್ತು ಭಾಸ್ಕರ್ ತೊಟ್ಟು. ಇವತ್ತು ಬಹಳಷ್ಟು ಜನ ದೇವದಾರ್ ಡೆಪಟ್ಗಳು ಭಾಸ್ಕರ್ ಒಂಚೂರು ಅಂತಲೇ ಭಾಸ್ಕರ್ ತಕ್ಕೊಟ್ಟು ನಮ್ಮ KSRT ಡಿಪಾರ್ಟ್ಮೆಂಟಲ್ಲಿ ಕೂಡ ಕೆಲಸ ಮಾಡಿದವರು. ಗಿರೀಶ್ ಗಾಂಧಿನಗರ್, ಗಿರೀಶ್ UK ಒಳ್ಳೆ ಗಿರೀಶ್ UK ಗಾಂಧಿನಗರ ನಮ್ಮ ಬಹಳ ಆತ್ಮೀಯರು, ಅವರು ಕೂಡ ಇದ್ದಾರೆ. ಬಹಳಷ್ಟು ಜನ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಬಹಳಷ್ಟು ಜನ ವೇದಿಕೆಯಲ್ಲಿದ್ದಾರೆ, ವೇದಿಕೆ ಮುಂಭಾಗದಲ್ಲಿದ್ದಾರೆ. ಎಲ್ಲರೂ ಕೂಡ ಗೌರವಪೂರ್ಣವಾಗಿ ನಾನು ಹಾರ್ದಿಕ ಸ್ವಾಗತಿಸ್ತಾ ಈ ಒಂದು ಆಮಂತ್ರಣ ಪತ್ರಿಕೆಯನ್ನು ನಮ್ಮ ಕೊಣಾಜೆ ಪಂಚಾಯತಿನ ಅಧ್ಯಕ್ಷರಾಗಿದ್ದಂಥ ನಮ್ಮ ಗೀತಾ ದಾಮೋದರ್ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಕೊಣಾಜೆ ಈ ಭಾಗ ಇದು ಗ್ರಾಮ ಕೊಣಾಜೆಗೆ ಸೇರ್ತದೆ, ಅವರನ್ನು ನಾವು ಬಿಡಬಾರ್ದು ಅಂದರೆ ಆಯಿತು. ನಿಮಗೆಲ್ಲರಿಗೂ ಕೂಡ ಬಹಳ ಪ್ರೀತಿಯವಾದ ವಿಶೇಷವಾದ ಗೌರವವನ್ನು ಸಲ್ಲಿಸ್ತಾ ನಾಡಿದ್ದು 18 ತಾರೀಕಿಗೆ ಇಲ್ಲಿ ವೇದಿಕೆಯಲ್ಲಿ ಇದ್ದವರಿಗೆ, ವೇದಿಕೆಯ ಮುಂಭಾಗದ ಎಲ್ಲರಿಗೂ ಕೂಡ ಬಹಳ ಗೌರವವಾಗಿ ನಾವು ಸನ್ಮಾನ ಮಾಡಲಿಕ್ಕಿದ್ದೇವೆ. ನಮ್ಮ ಕಂಬಳದ ಸೂರ್ಯಚಂದ್ರ ಜೋಡುಕರ ಕಂಬಳದ ವೇದಿಕೆಯಲ್ಲಿ ಎಲ್ಲರನ್ನ ಕರೆದು ಸಾಲ ಹಾಕಿ ಏನು ಮಾಡ್ತೀವಿ ಆ ರೀತಿಯಾಗಿ ವಿಶೇಷ ರೀತಿಯಲ್ಲಿ ಎಲ್ಲರಿಗೂ ಕೂಡ ಗೌರವ ಕೊಡುವಂಥ ಕೆಲಸವನ್ನು ಕೂಡ ನಾವು ಖಂಡಿತವಾಗಿ ಮಾಡ್ತೇವೆ. ನಾವು ಸಮಿತಿಯವರೆಲ್ಲ ಸೇರಿ ಒಟ್ಟಿನಲ್ಲಿ ನಾಡಿನ ಕಂಬಳದ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ನನ್ನಿಂದ ಏನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಇವತ್ತು ಕಂಬಳದ ಕೆಲಸ ಆಗ್ತಾ ಇದೆ. ಕೆಲವರು ಫೋನ್ ಮಾಡೋದಕ್ಕೆ ಕೇಳುದು 1 ತಿಂಗಳ ಹಿಂದೆ ಹೆಚ್ಚಿನ ಮಾರ ಕಂಬಳ ಉಂಡ ನಾನು ಹೇಳಿದೆ ಉಂಡ ಇಜ್ಜ ಎಲ್ಲ 17 ಮಗ ತೂಲೆ ಎಂಚ ತಾವಂತ ಹೋಗ್ಕೊಂಡು ದೇವದೇವರು ಯಾರು ನಮ್ಮನಂಚಿನ 3 ಸತ್ಯಲು ಯಾರು ನಮ್ಮನಂಚಿನ ದೇವದೇವರು ಪೂರ್ಣ ಸಹಕಾರ ಇನ್ನು ಅಪ್ಪಮ್ಮನ ಆಶೀರ್ವಾದರು ಖಂಡಿತವಾದ ಲಾಪುಣ ಮಂಪಿನ ವಿಚಾರಣೆ ಯಾನಕ್ಕಳು ಕೆನ್ನಾಗ ಬಂದ್ಬಿಡಿ ಅಂದರೆ ದೇವರ ದೇಟ್ಟು ಭಾರಿ ಶೋಕುಡು ಕೆಲಸ ಕಾರ್ಯ ಯಾವೊಂದು ಒಂಜಿ ಕಂಬಲ ಆಯರೆ ದೇವರ ದೇಟ್ಟು ಬರ್ಸ ಒಂಜಿ ಬರ್ರೆ ಬಲ್ಲಿ ನಮ್ಮ ಐನೇ ಬಂದ್ಪುಣಿ ಕಂಬಳ ಒಂಜಿ ಆಯರೆ ಸೂಕ್ತವಾಯಿನ ದಾಯ ಎಂದು ಬಂದಾಗ ಈತ್ ಮೂಜಿ ಬುಳೆಲ ನಿರಂತರವಾದ ಒಂದು ಎತ್ತಿನಂಚಿನ ಹಿಂಗೆ ಹರೇಕಲದ ಊರಿಂದ ಬಂದಾಗ ಅಪ್ಪ ನೇತ್ರಾವತಿನ ಆ ತಮಿತರೆಡು ಉಪ್ಪುನಂಚಿನ ಜಾಗ ಭಾರಿ ಕಾರಣಿಕದ ನಾನು ಎಕಡೆ ಪಂಡೆ ಮೂಜಿ ಮೂವರು ದೈವಲು ಇತ್ತಿನಂಚಿನ ಜಾಗ ಅರ್ಧನಾರೀಶ್ವರನ ಕೃಪೆ ಇತ್ತಿನಂಚಿನ ಒಂದು ಭೂಮಿ ಅವಳೊಂದು ಕಂಬಳ ಆಪಿನಿಂದ ಬಂದಾಗ ಆಯ್ತ ಒಟ್ಟಿಗೆ ಭಾಳ ವಿಶೇಷ ಹೆಂಚಿನ ಬಂದಾಗ ಯಾನು ಎಣ್ಣಿನ ಒಂದು ಐಕೆ ಬೋಡದು ಈ ಜಾಗಡೆ ಎಂಗ್ಲ ಕಂಡದ ಬರಿಟ್ಟು ತಿಮಾರು ಒಂದೊಂದು ಕಂಡುಂಡು ತಿಮಾರು ಜನಾರ್ದನ ಗಟ್ಟಿಯಲ್ಲಿ ಬೈತಾರ ಬರ್ಪವನಂತೆ ಜನಾರ್ದನ ಗಟ್ಟಿಯಲ್ಲ ಕಂಡ ಒಂಜಿ ಎಕರೆಗೆ 4 ಸೆನ್ಸ್ ಕಮ್ಮಿ ಆ ಜಾಗನ ಯಾನು ನಮ್ಮ ಕ್ರಯ ಗತೋನ್ಯಾ ಆ ಜಾಗ ಅವೇ ಜಾಗಡು ಎಂಗ್ಲು ಪೂಗಾರೆ ಪಡೆದಿತ್ತ ಬಾರೆ ಪಡೆದಿತ್ತ ಆ ಬಾರೆ ಪಣ್ಣ ಜಾಗಡಿ ಎಂಕಲ ಕನ್ಯಾನ ಕನ್ಯಾ ನಡುತ್ತೆ ಕಂಬಳದ ಕರೆ ಆಯ್ತು ಮುಗೇನ ಮಾರಡು ಎಂಕಲ್ನ ಕಂಬಳದ ಸ್ಟೇಜ್ ಹಾಕಿನಿ ಅಂಚ ಭಾರಿ ಒಂದು ಇದ್ದಿತ್ತಿನ ಜಾಗ ಅಂಚ ಹಿಡಿದವ್ರು ದೇವರನ್ನ ದಯ ಇಪ್ಪಡ್ತಾನೆ ಅಲ್ಪ ಕಂಬಳ ಆವಡಿನ ಬಂಪಿನ ಒಂದು ಉಪ್ಪುಡ್ತಾನೆ ಅಂಚ ಏನು ಹಿಡಿದವರು ಕಂಬಳ ಬಂಪು ಸುಲಭದ ಕೆಲಸದ್ದು ಆತೆ ಖರ್ಚು ವೆಚ್ಚ ಆತ ಕೆಲಸ ಪೂರ ಉಂಡು ದೇವರ ದಯಟ್ಟು ನಿಖಲ ಮಾತಿರಲ್ಲ ಸಹಕರಡು ಆ ಕಂಬಳ ಲಡ್ಡು ಎಲ್ಲಂಜಿದ 18 ತಾರೀಕಿಗೆ ಯಶಸ್ವಿ ಅದು ನಡಪಡು ನಾಡ ನಿಖಲ ಮಾತಿರಲ್ಲ ಬಚ್ಚದು ಅದಕ್ಕೆ ಸಹಕಾರ ಕೋರಡು ಪಂಡದು ಯಾನು ಇನ್ನೊಂದು ಐದು ಇರಟ್ಲ ಎನ್ನ ಅಣ್ಣನ ಎನ್ನ ಕಡೆ ಪಂಡೆ ಮೋಹನ್ ದಾಸ್ ಶೆಟ್ಟಿ ಐತೋಟಿ ಗಣ್ಣರು ಮೆಗ್ಗಿಯಲ್ಲಿ ವಿಜಯ್ ಕುಮಾರ್ ಶೆಟ್ಟಿ ಉಳಿದೊಟ್ಟು ಒಳ್ಳೆ ವಿಜಯ್ ಒಳ್ಳೆ ಒಂಚೂರು ಉಂಟಮ್ಮ ವಿಜಯ್ ಎನ್ನ ಮೆಗ್ಗೆ ಎನ್ನ ದೊಡ್ಡಪ್ಪನ ಮಗೆ ಬಂಡಾರ ಎನ್ನ ಮೆಗ್ಗೇನೆ ದಯಪಂಡು ಆತು ಒಟ್ಟಿಗೆ ಜಾಯಿಂಟ್ ಫ್ಯಾಮಿಲಿ ಹಿಡಿತು ಎನ್ನ ಪಪ್ಪನ ಪಲೆ ಇಲ್ಲ ಆತು ಅನ್ಯೋನ್ಯತೆ ಹಿಡಿತದೆ ಜೀವನ ಸಾಗಿಸನು ಅಕ್ಕಳು ಎಂಗ್ಳು ಸಂಸ್ಕಾರನು ಎಂಗ್ಳು ಕಲ್ಪದ ಆ ಸಂಸ್ಕಾರ ಎಂಗ್ಳು ದುಂಪೋಪಿನಕ್ಕಳು ವಿಜಯ್ ಯಾಪಲ ಎಂಗ್ಳು ಒಂದು ಕಂಬಳದ ಕಂಡ ಅವಳು ದಯಪಂಡ ಕೃಷಿ ಮೆಂಪುಣಿ ಆಯನೆ ಎಂಗ್ಳು ಮಾತ್ರ ಈ ರೀತಿಯ ಲೈನ್ಗೆ ಬೈದ ಅಲ್ಪ ಇಡೀ ಪೊರ್ತು ಆ ಬಜ್ಜೆ ಇದ ತೋಟಡು ಅದು ಕಂಡಡು ಪೂರ ಕೆಲಸ ಅನ್ಕೊಂಡು ವಿಜಯ್ ಅಂತ ವಿಜಯನ ಬಾರಿ ಮಲ್ಲ ಸಹಕಾರ ಹೆಂಗೆ ಕಲ್ಪೊಂಡು ನನ್ನೆಲ್ಲ ಎನ್ನ ಮೆಗ್ಗೆ
ಅಲ್ಲ 2 ಜನ ಸೇರಿದು ಊರ ಅಲ್ಪ ಕೆಲಸ ಕಾರ್ಯಕ್ಕೆ ಸಹಾಯಕ ಬೇಕಾ ನಿಖಲು ಮಾತಿರಲ್ಲ ಒಂದು ಮಸ್ತ್ ಜನ ಬತ್ತೇರು ನಮ್ಮ ಕಮಿಟಿದಾಗ ಮಸ್ತ್ ಜನ ಬರ್ತದೆ ದಾದಾ ಒಂದುಂಡು ಎಂಚಿನ ಕೆಲಸ ಒಂದುಂಡು ಊರ ಒಂದು ಬಚ್ಚಲು ಮಾತಾಡಿದ್ರು ಯಾನು ವಾಟ್ಸಪ್ ಬಿಡ್ಲ ಪಾಡುದಿಲ್ಲ ಒಟ್ಟಿನಲ್ಪ ಎಲ್ಲ ಜಿದ ಕಂಬಳದ ಕಾರ್ಯಕ್ರಮ ಸಂತೋಷನ ಗೊತ್ತುಂಡು ಕಂಬಳ ಮಂಪುನ ಮಂಡ ಆ ಸುಲಭದ ಕೆಲಸ ಯಾನೊಂದು 5 ವರ್ಷ ತಲಪರಿಡು ನುವೇ ಪುದಾಡು ಸೂರ್ಯಚಂದ್ರ ಜೋಡು ಕಾರ್ಯ ಪಂಪಿನ ಪುದಾಡು ಜಯಪಾಲನೆ ಬತ್ತಿದ್ದೇರು ನಮ್ಮ ಅರಸು ಮಂಜೇಶ್ವರ ದೇವಸ್ಥಾನ ಮಂಜೇಶ್ವರದ ಆಡಳಿತ ಮುಖ್ಯಸ್ಥರು ಡಾಕ್ಟರ್ ಜಯಪಾಲನೆ ಬತ್ತಿದ್ದೇರು 6 ಬಕ್ಕ ಅರ್ಧ ಗಂಟೆ ಬಕ್ಕ ಪೋಯಿರು 6 ಗೊತ್ತುಂಡು 6 ಪ್ರತಿ ಸರಿ ಆ ಕಂಬಳಗೆ ಬೈದಿನರು ತಲಪಾಡಿ ಪಂಜಾಲ ಗುತ್ತದಾಕಲ್ನ ಆ ಒಂಜಿ ಆ ಬರಿದ ಜಾಗಡು ನಾವು ಮಂತಂತ 5 ವರ್ಷ 5 ಕಾರಣಾಂತರದ ಆ ಕಂಬಳ ಉಂಟುಡು ಇತ್ತ ಮನ್ಪುಡು ನಿನಗ ಸೂಕ್ತವಾದ ಜಾಗ ನಮ್ಮ ಊರು ತೆಗೆದನು ನಾನು ಅದೆಲ್ಲ ಅಬ್ಜೆಕ್ಷನ್ ಮಾಡ್ಬಿಡಲ್ಲ ಇಜ್ಜಿ ಮಾರ್ಗ ಇಜ್ಜಿ ಅವು ಇಜ್ಜಿ ಇಂದು ಇಜ್ಜಿ ಅಂತ ಹೇಳಿದ್ ಭಾರಿ ಪೂರ್ಣದ ಜಾಗಡು ಕಂಬಳ ನಡಪುಡು ಪರ್ಮನೆಂಟ್ ಆದ ಕಾರ್ಯ ನಿರ್ಮಾಣದ ಆವೊಂದುಂಡು ನಿಖಲ ಪೂರ ನಡ ಸಹಕಾರ್ಯಕ್ಕೆ ಬೋರ್ಡು ಪಂಪಿನ ವಿಚಾರಡು ನಿಗ್ರಡ ವಿಘ್ನ ಆಚಾರ್ಯ ಬಲೆ ಸುರೇಶಣ್ಣ ಮಿತ್ತು ಬಲೆ ಸುರೇಶ್ ಆಚಾರ್ಯ ಮಿತ್ತು ಬಲೆ ನೀವು ಬಿಡುಗಡೆ ಬಲೆ ಎಂಗ್ಲ ಸುರೇಶ್ ಆಚಾರ್ಯ ಸಂಕೇಶ ಉಲ್ಲೇರು ಅರೆ ನಮ್ಮ ಅಮ್ಮಂತ ಬಿಡುಗಡೆ ಒಟ್ಟುಡು ಈ ಕಾರ್ಯಕ್ರಮ ಯಶಸ್ವಿಯಾದರೆ ನಿಖಲ ಪೂರ ನಡ ಸಹಕಾರ ಬೋರ್ಡು ಒಂದು ಪನ್ನೊಂದು ಎಲ್ಲ ನಿದ ವೇದಿಕೆಡು ಭಾರಿ ಸೋಕುಡು ನಮ್ಮೆಲ್ಲ ನಿಮಗೆ ನಿಖಲೆಗಳು ನಮ್ಮ ಗೌರವ ಅದೇ ರೀತಿ ನಿಖಲು ಮಾತಿರಲ್ಲ ಬತ್ತಿನ ನಮ್ಮ ಮಸ್ತು ಜನ ಯುನೈಟೆಡ್ ಸಂತೂಲೆ ಮಸ್ತ್ ಪುದರುಂಡು ಅಕ್ಲೆಗೆ ನಾವು ಕಾಗಜಿ ಕೊರ್ಪುಣಂಚಿನ ಕೆಲಸ ಆಮಂತ್ರಣ ಪತ್ರಿಕೆ ವಿಭಾಗದ ಪುದರ್ ಪಾಡ್ದ ಆಯ್ತು ಒಟ್ಟಿಗೆ ಎಂಕುಲು ಒಂದು 10 ಜನ ರವೀಂದ್ರ ಮಾಸ್ಟರ್ ವಾಡಿ ಪಲ್ಲೆಕ್ಕ ನಮ್ಮಲ್ಲಿ ಒಂದು 10 ಜನ ಸೇರುಂಡು ಆಪಿನ ನೋಡಿ ಊರೇ ನೋಡಿ ಒಯ್ಯಗಲ ಕಾಗದ ತಿಕ್ಕಂದು ಆಯರ ಬಲ್ಲಿ ಮಾತೆರಗಲ ಕಾಗಜಿ ಕೊರ್ಪುಣಂಜಿನ ಕೆಲಸ ಕಾರ್ಯ ನಾವು ಮಲ್ಪೋಡು ಪಂಪಿನ ವಿಷಯಡು ಮತ್ತೆ ಬೊಕ್ಕ ಒಂಜಿ ಏನಾದ್ರು ವ್ಯತ್ಯಾಸ ಆಗ್ತಾನೆ ಇನ್ನೊಂದು 5 ಜನ ಭಾರಿ ಆ ಕಡೆ ಕೇಟಿಸಿದ ಪಂಡೆ ಒಂದು 5 ಬುಧರು ಆ ಕಾಗಜಿ ಬುಡ್ದು ಹೋಗ್ತಾನು ಆಯ್ನ ತೂದು ನಿಕ್ಕಳು ಮಂತಾನೆ ಇತ್ತು ಆಯ್ನ 1,000 ಕಾಗಜಿ ಮಾತ್ರ ಪ್ರಿಂಟ್ ನಾನು 1,500 ಕಾಗಜಿ ಅಂಕಿ ಎಲ್ಲ ಜಿಡು ಬರೀರುಂಡು ಆಯ್ತು ಉಲಾಡಿ 5 ಪುದಾರ ನಾನು ಸೇರಿಸವೆ ವ್ಯತ್ಯಾನ ಪುದಾರ ಅಗತ್ಯ ಸೇರಿಸೇ ನಿಂಗೆ ಪನ್ನೆ ನಾನು ಸೇರಿಸೇವೆ ಆ ಪುದಾರ್ನ ಒಟ್ಟಾದು ಭಾರಿ ಸೋಕಡಿ ಕಂಬಳ ಯಶಸ್ವಿ ಅದು ನಡಪೋಡು ಪಂಪಿನ ವಿಚಾರನ ನಿಕ್ಲಂಬಿತು ದುಮುದಿ ಒಂದು ಕಾರ್ಯಕ್ರಮಗಳು ಬೈದಿನಂಚಿನ ಬೆತ್ತೆ ಮದುವೆ ಎಂಗೇಜ್ಮೆಂಟ್ ಮತ್ತು ಕಾರ್ಯಕ್ರಮ ಉಂಡು ಆ ಮಾತು ಕಾರ್ಯಕ್ರಮ ಭಾಗವಹಿಸೋಡು ಎಂಗ್ಲಿಗಿತ್ತೆ 11 ಗಂಟೆಗೆ ಮನ್ ಕಿ ಬಾತ್ ತೀಯರ್ಲುಂಡು ಒಲ್ಪಾಲೊಂದು ಗೊಡ್ಡು ತೂಡು ಅಂಚ ನಡೆದವರ ನಿಕ್ಲ ಮಾತೇನಲ್ಲ ಸಹಕಾರ ಗೊತ್ತೊಂದು ಈ ಕಾರ್ಯಕ್ರಮ ಯಶಸ್ವಿಗೆ ನಿಮಗೆ ಮಾತೆಲ್ಲ ಸಹಕಾರ ಕೊಡು ಪಣೊಂದು ಎನ್ನ ಸ್ವಾಗತ ಪತ್ರ ನಿಂತವೆ ಜೈ ಕಂಬಳ ಕೋಡೆದ ಬಯ್ಯದನಿಲ್ಲ ಪಂಡ ಕೋಡೆದ ದಿನಲ್ಲ ಜೋಡು ಕರೆಟ್ ಬೇಲೆ ಒಂದು ಪುನಗ ಕುದ್ದು ಅವಲೇ ಒಂದು ಮುರಣಿ ಹಿಡಿದು ಬೊಕ್ಕ ನಿರಂತರವಾದ ಬೇಲೆನ ತಾನು ಇದ್ದದೆ ಮಲ್ಪ ಒಂದು ಪಿನರ್ ಕೋಡೆದ ಬಡ್ಸಾಗಲ್ಲ ಚಂಡಿ ಆದಲ್ಲ ಕತ್ತಲನಗ ಸಂಪೂರ್ಣ ಸ್ವರ ಪೋಂಡಲ್ಲ ಎಕಡೆ ಸ್ವಾಗತ ಎಂಚ ಮಲ್ಪರಣ್ಣಕ್ಕೆ ಏನಗ ಮಲ್ಲೆ ಜಪ ತೊಂದರೆ ಅಜ್ಜಿಂದ ಆಂಡ ರವಿ ಮೇರು ಅನ್ನೆ ಬಂಡೇರು ಸರೋಕೆ ಎಂಚ ಮಾರ ನೀ ಸ್ವಾಗತ ಮಲ್ಪನ ಇತ್ತೇನೆ ಕುಯಿಂಗ್ ಏನೊಂದು ಶುರು ಅನ್ನಗನೆ ನಾನು ಎಂಚ ಲಾಸ್ಟ್ ಮುಟ್ಟ ಅಂದು ಆಂಡಲ್ಲ ಬಾರಿ ಪೊರ್ಲೋಡು ಬತ್ತಿ ಇತ್ತಿನ ಮಾತ ಬಿನೀರಿನ ಗಣ್ಣೀರಿನ ಆತ್ಮೀರಿನ ಮಾತಿರಲ್ಲ ತನ್ನ ಕನ್ನದ ಅಂಗಲಗೆ ಏತ್ ತೋಜುಂಡು ಅಕ್ಲಿನ ಮಾತಿರ್ನ ಪುದರ್ಲೆತ್ತದು ಏರ್ನ ಪುದರ್ಲೆತ್ತಿಜ ಅಕ್ಲ ಆರ್ನ ಆತ್ಮೀಯರಿಂದೇ ಲೆಕ್ಕ ನಿಕ್ಲು ಮಾತಿರ್ಲ ಪ್ರೀತಿದೀದು ಬೈದ್ಯಾರು ಎಲ್ಲಂಜಿದ್ದ ಕಂಬಲನ್ನು ನಾವು ಮಾತಿರ್ಲ ಸೇರ್ದು ಎಡ್ಡೆ ಮಲ್ತು ಕೊರಡು ಬಂದ ಎಡ್ಡೆಪ್ಪುದ ಹೊರಟು ಅತ್ಯಂತ ಪ್ರೀತಿಡು ಸ್ವಾಗತಿಸಿನ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇರೆಗು ಜೋರಾಯಿನ ಚಪ್ಪಾಳಿದ ಮುಖೇನ ಅರೆನ್ನ ಆತ್ಮೀಯತೆಡು ಸ್ವಾಗತಿಸೋಗ ಒಂಜಿ ಕಾಲಡ್ ಎಂಕಲ್ ಮಾತ ಎಲ್ಲಿಯೊಪ್ಪನಗ ಹರೇಕಳ ಮೆಣಸು ಒಂಜಿ ಎಕ್ಸ್ಪೋರ್ಟ್ ಆಪಿನಂಚಿನೊಂಜಿ ಮುಂಚಿ ಅಂಚ ಹೇಳಿದ್ರ ಹರೇಕಳ ಮೆಣಸು ಪಂಪಿನ ಬಾರಿ ಪುಗರ್ತಿನ ಪಡೆಯೊಂದಿತ್ತಂದು ಇತ್ತೆ ರೆಡ್ಡನೆ ಸತ್ತಿ ನಮ್ಮ ಹರೇಕಳ ಕಂಬಳದ ಮುಖೇನ ಪುಗರ್ತಿನ ಪಡೆಯೊಂದುಂಡು ಕುಡವರ ಎಂಕ್ಲೆಗ್ ಮಸ್ತ್ ಹರೇಕಳ ಊರುದಕ್ಲೆ ಕುಡವಂಜಿ ಪೆರ್ಮೆದ ವಿಚಾರ ಒಂದು ನಮ್ಮ ಊರುದ ಮಾತ ಪತ್ತಪ್ಪ ಜೋಕ್ಲು ಒಟ್ಟು ಸೇರೊಂದು ಈ ಒಂಜಿ ಕಂಬಲನ ಎಡ್ಡ ಮಲ್ತ್ಕೊರ್ಕ ಪಂಪಿನ ಎಡ್ಡಪ್ಪದ ಹೊರಟು ಕಾರ್ಯಕ್ರಮದ ಕೇಂದ್ರ ಬಿಂದು ಬಂದುಲೆ ಮೈಸೂರು ದೂರದ ಊರುಡ್ದು ನಮ್ಮ ಮಿತ್ ಪ್ರೀತಿದಿಯದು ಇನ್ನಿತ ಈ ಒಂಜಿ ಆಮಂತ್ರಣ ಪತ್ರಿಕೆದ ಬಿಡುಗಡೆ ಮಲ್ಪಡು ಲೋಕಾರ್ಪಣೆ ಮಲ್ಪಡು ಪಂಡದು ನಮ್ಮೊಟ್ಟಿಗೆ ಬತ್ತು ಸೇರಿದಿನಾರು ನಮ್ಮ ಚುನಾಯಿತ ರಾಜ್ಯಪಾಲರು ರೋಟರಿ ಜಿಲ್ಲೆ 3181 ಇವರು ಶ್ರೀಯುತ ಯಶಸ್ವಿ ಸೋಮಶೇಖರ್ ಅವರು ನಮ್ಮ ಜೊತೆಗೆ ಇದ್ದಾರೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಸೇರಿಕೊಂಡು ಈ ಒಂದು ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮವನ್ನ ಮಾಡಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ಹೇಮನಾಥ್ ಭಂಡಾರಿ ವೇದಿಕೆಗೆ ಬರಡು ಬಂದುಲೆ ನಮ್ಮ ಊರ್ದ ಗಣ್ಯಾತಿ ಗಣ್ಯರು ಆಮಂತ್ರಣ ಪತ್ರಿಕೆಯನ್ನು ಲೋಕಾರ್ಪಣೆ ಮಲ್ಪನಂಚಿನ ಪುರ್ಲುದ ಕಜ್ಜುರುನು ಮಾತಿರ್ಲ ಸೇರೊಂದ ಮಾತ ಬಂದುಲ್ಲ ಚಪ್ಪಾಳಿದ ಮುಖೇನ ಈ ಒಂಚೆ ಕಾರ್ಯಕ್ರಮ ಎಡ್ಡಾವಡು ಯಶಸ್ವಿ ಅವಡು ಪಂಪಿನ ಎಡ್ಡಪ್ಪದ ಹೊರಟು ಆಮಂತ್ರಣ ಪತ್ರಿಕೆಯನ್ನು ಲೋಕಾರ್ಪಣೆ ಮಲ್ತೊಂದುಲ್ಲೆರು ಶ್ರೀಯುತ ರೊಟೇರಿಯನ್ ಯಶಸ್ವಿ ಸೋಮಶೇಖರ್.
ಎಲ್ಲರಿಗೂ ನಮಸ್ಕಾರ. ಹರೇಕಳ ಸೂರ್ಯಚಂದ್ರ ಜೋಡುಕರೆ ಕಂಬಳ ಸಮಿತಿಯ ವತಿಯಿಂದ ಇವತ್ತು ಏನು ಒಂದು ಕಂಬಳದ ಆಹ್ವಾನ ಪತ್ರಿಕೆ ಬಿಡುಗಡೆಯನ್ನು ಭಾಳ ಪ್ರೀತಿಯಿಂದ ಅಭಿಮಾನದಿಂದ ಭಾಳ ಆತ್ಮವಿಶ್ವಾಸಪೂರ್ವಕವಾಗಿ ಬಿಡುಗಡೆ ಮಾಡಿದ್ದೇನೆ ಬಂಧುಗಳೇ. ಇವತ್ತು ನಾನು ಇಲ್ಲಿಗೆ ಬರಲಿಕ್ಕೆ ನಮ್ಮ ದೇರಳಕಟ್ಟೆ ರೋಟರಿ ಕ್ಲಬ್ಬಿನ ಮಾಜಿ ಅಧ್ಯಕ್ಷರು ಮತ್ತು ಮಾಜಿ ಜಿಲ್ಲಾ ಗವರ್ನರ್ ಆದಂಥ ವಿಕ್ರಮ್ ದತ್ತ ಅವರು ಕಾರಣ. ನಾವು ಬೇರೆ ಯಾವುದೋ ಒಂದು ರೋಟರಿ ಕಾರ್ಯಕ್ರಮಕ್ಕೆ ಮಂಗಳೂರಿಗೆ ಬಂದಿದ್ದಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಕೊಂಡು ಹೋಗಬೇಕು ಅಂತ ನನಗೆ ಒಂದು ಸೂಚನೆಯನ್ನು ನೀಡಿದರು. ಆ ಸೂಚನೆಯ ಮೇರೆಗೆ ನಾನು ಇಲ್ಲಿಗೆ ಬಂದಿದ್ದೇನೆ. ವಿಶೇಷ ಏನಂತಂದರೆ ರವೀಂದ್ರ ಶೆಟ್ಟರು ನಾವು ಇಬ್ಬರು ಒಂದೇ ಪಕ್ಷದ ಕಾರ್ಯಕರ್ತರು. ಭಾರತೀಯ ಜನತಾ ಪಾರ್ಟಿಯ ಮೈಸೂರಿನ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇನೆ. ಅವರು ಇಲ್ಲಿ ಮಂಗಳೂರಿನ ಭಾಗದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಅವರು ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದರು. ನಾನು ಮೈಸೂರಿನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿದ್ದೆ. ಈ ಒಂದು ಕಾರ್ಯಕ್ರಮದ ಮುಂದಾಳು ಆತ್ಮೀಯರಾದಂಥ ರವೀಂದ್ರ ಶೆಟ್ಟರು ಮಾಡ್ತಾ ಇರ್ತಕ್ಕಂಥ ಈ ಒಂದು ಕಂಬಳ ಹರೇಕಳ ಕಂಬಳ ಈ 18-19ನೇ ತಾರೀಕು ನಡೆಯುವ ಕಂಬಳ ಭಾಳ ಯಶಸ್ವಿಯಾಗಲಿ ಅಂತ ತಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಂಧುಗಳೇ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮೋಹನಪ್ಪ ಭಂಡಾರಿಯವರಿದ್ದಾರೆ, ಲೋಕನಾಥ್ ಶೆಟ್ಟರಿದ್ದಾರೆ, ರವೀಂದ್ರರ ಗುರುಗಳಾದಂಥ ರವೀಂದ್ರ ರೈ ಅವರಿದ್ದಾರೆ, ಮಹಾಬಲ ಶೆಟ್ಟರಿದ್ದಾರೆ. ಮತ್ತಿನ್ನು ವೇದಿಕೆ ಮೇಲಿರತಕ್ಕಂಥವ್ರ ಹೆಸರುಗಳು ನನಗೆ ಗೊತ್ತಿಲ್ಲ. ನಾನು ಇದೇ ಫಸ್ಟ್ ಈ ಭಾಗಕ್ಕೆ ಬಂದಿರೋದು. ಹಾಗಾಗಿ ವೇದಿಕೆ ಮೇಲಿರತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ಇದರ ಜೊತೆಗೆ ನನ್ನ ಜೊತೆ ಮೈಸೂರಿನಿಂದ 4 ಜನ ಅಸಿಸ್ಟೆಂಟ್ ಗವರ್ನರ್ಸ್ಗಳು ಬಂದಿದ್ದಾರೆ. ರಾಜೇಂದ್ರ ಹುಬ್ಬಳ್ಳಿ ಅವರು ಎದ್ದು ನಿಂತ್ಕೊಳ್ಳಿ. ರಾಜೇಂದ್ರ ಹುಬ್ಬಳ್ಳಿ ಅವರು, ಕಿರಣ್ ಅವರು, ರಾಜೇಶ್ ಶೆಟ್ಟರು ಹಾಗೂ ರಾಮಚಂದ್ರ ರಾಜ ಅರಸರವರು ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ. ಅವರು ಕಂಬಳವನ್ನು ಆಹ್ವಾನ ಬಿಡುಗಡೆಯನ್ನು ಮಾಡಿದ್ದಾರೆ. ನಮ್ಮ ಕಂಬಳ 18ನೇ ತಾರೀಕು ನಡೆಯುವ ಕಂಬಳಕ್ಕೂ ಸಹ ನಾವೆಲ್ಲ ಒಟ್ಟಾಗಿ ಬಂದು ಕಂಬಳವನ್ನು ಯಶಸ್ವಿಯನ್ನು ಮಾಡೋಣ ಅಂತ ಹೇಳ್ತಾ, ಈ ಒಂದು ನನಗೆ ಇದೊಂದು ವಿಶೇಷ ಕಾರ್ಯಕ್ರಮ. ನಾವು ಚಿಕ್ಕಂದಿನಿಂದ ಕಂಬಳವನ್ನು ನೋಡ್ತಾ ಇದ್ದೋ, ಚಿತ್ರಪಟಗಳಲ್ಲಿ ನೋಡ್ತಾ ಇದ್ದೋ, ಕಣ್ಣಾರಿಯೂ 1-2-3 ಕಾರ್ಯಕ್ರಮಗಳನ್ನು ನೋಡಿದ್ದೀನಿ. ಆದರೆ ಈ ಒಂದು ಕಂಬಳದ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ಉದ್ಘಾಟನೆಗೆ ನಾನಿವತ್ತು ಬರ್ತೀನಿ ಅಂತ ನಾನಾದರೂ ಅಂದ್ಕೊಂಡಿರಲಿಲ್ಲ. ಹಾಗಾಗಿ ನಿಮ್ಮನ್ನೆಲ್ಲರೂ ನೋಡೋ ಒಂದು ಸೌಭಾಗ್ಯ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮ್ಮ ಜೊತೆಯಲ್ಲಿ ಇರಬೇಕು ಅಂತ ಹೇಳ್ತಾ, ಈ ಕಂಬಳ ಯಶಸ್ವಿ ಆಗಲಿ ಅನ್ನೋ ಮಾತನ್ನು ಹೇಳ್ತಾ, ರವೀಂದ್ರ ಶೆಟ್ಟರು 2016-17ರಲ್ಲಿ ನಮ್ಮ ಜೊತೆ ಅಸಿಸ್ಟೆಂಟ್ ಗವರ್ನರ್ ಆಗಬೇಕಿತ್ತು. ಅವ್ರ ಹೆಸರು ಅನೌನ್ಸ್ ಆಗಿತ್ತು. ಅವರು BJPಯ ಬೇರೆ ಕೆಲಸಗಳಿಗೋಸ್ಕರ ಅವರು ನಾನು ವಹಿಸ್ಕೊಳ್ಳೋಕ್ಕಾಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ ಅಂತ ಅವರು ಹಿಂದೆ ಆದರು. ಹಿಂದೆ ಆಗಿ ಅವತ್ತಿನ ದಿವಸ ನಾವು ಅಸಿಸ್ಟೆಂಟ್ ಗವರ್ನರ್ ಆಗಿದ್ದು, ನಮ್ಮ ಜೊತೆಯಲ್ಲಿ ವಿಕ್ರಮ್ ದತ್ತರಾಗಿದ್ದರು. ವಿಕ್ರಮ್ ದತ್ತರು ಡಿಸ್ಟ್ರಿಕ್ಟ್ ಗವರ್ನರ್ ಆದರು, ನಾನು ಡಿಸ್ಟ್ರಿಕ್ಟ್ ಗವರ್ನರ್ ಎಲೆಕ್ಟ್ ಆಗಿದ್ದೀನಿ. ಆದರೆ ರವೀಂದ್ರ ಶೆಟ್ಟರು ಇನ್ನೂ ಆಗಿಲ್ಲ. ಮುಂದೆಯೂ ಸಹ ಅಸಿಸ್ಟೆಂಟ್ ಗವರ್ನರ್ ಆಗಿ ಡಿಸ್ಟ್ರಿಕ್ಟ್ ಗವರ್ನರ್ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ನಿಮ್ಮೆಲ್ಲ ಆಶೀರ್ವಾದ ಸಹಕಾರ ಅವ್ರ ಮೇಲೆ ಇರಲಿ ಅಂತ ಹೇಳ್ತಾ, ಈ ಒಂದು ಕಂಬಳದ ಕಾರ್ಯಕ್ರಮವನ್ನು ಭಾಳ ವಿಶೇಷವಾಗಿ ನಡೆಸ್ಕೊಡ್ಬೇಕು. ನಿಮ್ಮ ಜೊತೆಗೆ ನಾವು ಇರ್ತೇವೆ, ನಮ್ಮ ಸಹಕಾರವೂ ಇರುತ್ತದೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಾಳಿದ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬರ್ತೇವೆ. ಅವರು ಬರೋದ್ರ ಜೊತೆಗೆ ನಮ್ಮ ಸಹಕಾರವೂ ಇರ್ತದೆ ಅನ್ನೋ ಮಾತನ್ನು ಹೇಳ್ತಾ ಎಲ್ಲರಿಗೂ ವಂದಿಸ್ತೇನೆ. ನಾವು ಇಲ್ಲಿಗೆ ಬರೋಕ್ಕೂ ಮುಂಚೆ ಕೊರಗಜ್ಜ ದೇವಸ್ಥಾನದ ದರ್ಶನ ಮಾಡಿ ಬಂದಿದ್ದೇನೆ. ಒಳ್ಳೆಯದಾಗುತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ರವೀಂದ್ರ. ತುಂಬ ಒಳ್ಳೆಯ ವಿಚಾರ. ರೊಟೇರಿಯನ್ ಯಶಸ್ವಿ ಸೋಮಶೇಖರ್ ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಕೋರೊಂದು ಕಾರ್ಯಕ್ರಮವನ್ನು ದುಮ್ಮು ತಂದಲ್ಲ ಬಂದಲೆ ನನ್ನ ದುಮ್ಮುಗು ನಮ್ಮ ವಿಧಾನ ಪರಿಷತ್ ಸದಸ್ಯರು ಮಾಜಿ ವಿಧಾನ ಪರಿಷತ್ ಸದಸ್ಯರೇ ನೆಂಚನೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಒಂಬೆರ್ನ ಒಜ್ಜಿ ಪ್ರೀತಿದ ಮಾಮ ಶ್ರೀಯುತ ಮೊನಪ್ಪ ಬಂಡರ್ಲು ರಡ್ಡು ಶುಭ ಸಂದೇಶ ಪಾತಿಡು ಪಂದಿಡ ಬಿನಾಯ್ತ ಮಾತ್ರೆಗಳ ಸೋಲ್ಮೇಲು ಭಾಳ ಸಂತೋಷದ ದಿನ. ಐಟ್ಲ ಹರೇಕಳ ಪರಿಯಾಳ ತೊಲಟು ಪರಿಯಾಳ ಕನ್ನಡ ಹರೇಕಳ ನಿಜವಾಯಿನ ಪುದರ್ ಪರಿಯಾಳ. ಈ ಪರಿಯಾಳ ಅಥವಾ ಹರೇಕಳ ನೆನಪಿನಂಚಿನ ಕಂಬಳದ ಆಮಂತ್ರಣ ಪತ್ರಿಕೆ ಆಮಂತ್ರಣ ಪತ್ರಿಕೆದ
ಬಿಡುಗಡೆದ ಈ ಕಾರ್ಯಕ್ರಮ ಮಾತ್ರ ಸೇರಿದು ಇನ್ನು ಬಿಡುಗಡೆ ಮಂತನಂಚಿನ ಈಗೆಲ್ಲ ಮಿತ್ರ ಏನಂಚಿನ ಮೈಸೂರದ ಸೋಮಶೇಖರ್ ಅಂಚನೆ ವೇದಿಕೆ ತನ ಮಾತಿರಗಿಲ್ಲ ಪುದರ್ಪಣ ಪೂಜಾನು ನಮಸ್ಕಾರ ಪಣ್ಣೊಂದು ಸೇರಿದನಂಚಿನ ಹಿರಿಯರಾಯನಂಚಿನ ಸೀತಾರಾಮ್ ಮಂಗೇರು ಅಂಚನೆ ಮಾತ ಹಿರಿಯರು ಮಾತ ಉಳ್ಳಾರು ನಿಗ್ಲೆ ಮಾತ ನಮಸ್ಕಾರ ಪಣ್ಣೊಂದು 18ನೇ ತಾರೀಕುದನೇ ಪುಲ್ಯಕಾಂಡ 8:30 ಗಂಟೆಗೆ ಹರೇಕಳದು ಪರಿಯಾಳ ಸೂರ್ಯಚಂದ್ರ ಜೋಡುಕರ ಕಂಬಳ ನಡಪೆರುಂಡು ಸುರೂತ ಪ್ರಥಮ ವರುಷ ನಮ್ಮ ಅಂಚೆ ಹೇಳಿದವರ ವಿಶೇಷ ಮಣ್ಣೊಳಿ ಓಳು ಓವು ಆವಡ ಅವೇ ಆಪನೆ ಭಾರಿ ವರ್ಷೋಡು ಆವಡ ಆವಡೊಂದು ಗ್ರಹಿತರಿಗೆ ಆಯ್ಜಿ ಉಳ್ಳಾಳದ ಒಂದು ಭಾಗ ಉಳ್ಳಾಳ ಗ್ರಾಮದ ತಾಲೂಕದ ಒಲ್ಪೈನ ಸುರೂತ ತಲಪಾಡಿಡೆ ಕೆಲವು ವರ್ಷ ಸರ್ತಿ ಆಂಡು ಅಂಡ್ ಅವು ಶಾಶ್ವತ ತಂದನ ದೇವರಿಗೆ ಗೊತ್ತಿಜಿ ದೇವಿಯರ ಲೀಲೆ ದೇವಿಯರ ಇಂಚೆ ನಿರ್ಧಾರ ಮಂತೇನ ಅವೇ ಆಪನೆ ಕಂಬಳಕ್ಕೆ ವಿಶೇಷವಾಯಿನ ಒಂದು ದೈವರ್ಕ ನೆಲೆ ಉಂಡೋಗಿ ನಮ್ಮ ಹಿರಿಯಾಕಲ್ ಮಂದ ಕೆಲವು ಕಂಡೊಳಗೆ ಪೂಕರೆದ ಕಂಡ ಅಂದ ಪನ್ಪೇರು ಪೂಕರೆ ಬಂಡ ಐಟೆ ಕಂಬಳ ಬಾಂಡಂದ ಲೆಕ್ಕ ಅಂಚಿನ ಆ ಕಂಬಳ ನಿರ್ದಿಷ್ಟವಾದಿ ಅಂಚೆ ಉಪ್ಪುನಿ ಅಂಚಿನ ಕಂಬಳ ಹರೇಕಳದ ಪರಿಯಾಳದ ಆ ಭಾಗಡು ಆಪುಣ ದಂಡ ಅವು ವಿಶೇಷನಿ ಅದಕ್ಕೆ ನಮ್ಮ ಮಾತನ್ನೆಲ್ಲ ಜವಾಬ್ದಾರಿ ಅಗತ್ಯ ಉಂಟು ಒರಿಯನ್ನ ತಂದು ಒರಿಯಾಡ್ದ ಅಪ್ಪನ ಕೆಲಸ ಆಯ್ತು ಕಂಬಳ ಪಂಡದನ ಮಲ್ಲ ಸಂಗತಿ ಕಂಬಳದ ಕಂಡಾಗೆ ಅವು ಭಾಳ ದುಂಬದ ಕಾಲೋಡು ಮಾತ್ರ ಕಂಬಳದ ಕಂಡಾಗ ವಿಶೇಷತೆ ಭಾಳ ಗೌರವಿತ ಏನಂಚಿನ ಒಂದು ವ್ಯವಸ್ಥೆ ಇತ್ತಂಡು ಅವು ನಡುಪುನ ಏನು ಕೊಯ್ಪುನ ಮಾತ ವಿಶೇಷತೆ ಉಂಟು ಅಂಡ್ ಇತ್ತೆ ಅವು ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿ ಆ ಸಂಸ್ಕಾರ ಪ್ರಕಾರ ಆ ಒಂದಿತ್ತಂಡು ಇತ್ತ ಮತ್ತೆ ಕಮ್ಮಿ ಆಗ್ತದೆ ಹಳ್ಳಿ ಕಂಡನೇ ಇಜ್ಜಿ ಕೆಯ್ಯೇ ಇಜ್ಜಿ ಬುಳೆ ಇಜ್ಜಿ ಅಂಡ್ಲ ಈ ಕಂಬಳ ಒಂಚೂರು ವಿಶೇಷ ಕಂಬಳ ಯಕ್ಷಗಾನ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಅಡಿಯಪ್ಪ ಪ್ರಭಾವಿಯಾಗಿ ನಂಚಿನ ಒಂದು ಶಕ್ತಿಯ ಅಂಚೆನೆ ಕಂಬಳಲ ಈ 2 ಜಿಲ್ಲೆಯಲ್ಲಿ ವಿಶೇಷವಾದ ಸಂಗತಿ ನಮ್ಮ ಸಂಸ್ಕಾರದ ವ್ಯವಸ್ಥೆ ಪ್ರಕಾರ ನಮ್ಮ ನಡತಂದು ಬರ್ತನ ಸಂಗತಿ ಐನು ನನ್ನೆಲ್ಲ ಒರಿತಂದು ವರ್ಪ ನಮ್ಮ ಮಾತೆಲ್ಲ ಜವಾಬ್ದಾರಿ ಇತ್ತೇ ಓಣೆ ಮುಟ್ಟ ಬಣ್ಣ ಕಂಬಳ ಕರ್ನಾಟಕದ ಮೂಲೆಗೆಲ್ಲ ಪಾರಾಟ ಶುರುವಾಗ್ತದೆ ಕಂಬಳ ಆಡೆ ಮುಟ್ಟೆಲ್ಲ ಪ್ರಭಾವ ಬೀರ್ತದೆ ಆ ಬಲಿಪನ ಗೋಣೆಲ್ಲ ಗಿಡಪನಂಚಿನ ಸ್ಥಿತಿ ವ್ಯವಸ್ಥೆಯಲ್ಲಿ ಮಾತ್ರ ಜನಕುಲ್ನ ಮನಸ್ಸನ್ನು ಗೆಲ್ತನಂಚಿನ ಸಂಗತಿ ಹೇಳಿದಾದ್ರೆ ಇನ್ನು ಕರ್ನಾಟಕದ ಬಾತ ದಿಕ್ಕುಟ್ಲ ಕಂಬಳ ಉತ್ಸವ ಮನಪನ ಒಂದು ವಿಶೇಷ ಸಂಗತಿ ನಡ್ಬೋದು ದಯಬಂಡ ನಿಮಗೆ ಕರ್ನಾಟಕ ದಕ್ಷಿಣ ಕನ್ನಡದ ಸಂಸ್ಕೃತಿನ ಇಡೀ ರಾಜ್ಯ ಅಥವಾ ದೇಶಗಳ ಪೋಡು ನಲ್ಲ ದಂಪು ಪೋಡು ಅಂಚೆನೆ ದಕ್ಷಿಣ ಕನ್ನಡ ಜಿಲ್ಲೆದ ಈ ಒಂಜಿ ವೈಶಿಷ್ಟ್ಯಪೂರ್ಣವಾದ ಒಂದು ಉತ್ಸವ ಅವು ಇಡೀ ದೇಶದ ಆವಡ ಬಣ್ಣದ ಯಾನೆ ಈ ಸಂದರ್ಭ ದೇವರ ಪ್ರಾರ್ಥನೆ ಮಂದೊಂದುಲ್ಲ ಅಂಚೆನೆ ನಮ್ಮ ರಾಜ್ಯದಂತೂ ಮೂಲೆಡೆ ಕಂಬಳ ಉತ್ಸವ ಆವಡು ಅಂಚಂಡ ಮಾತ್ರ ಐಕ ಜಾಸ್ತಿ ಬೆಲೆ ಆ ರೀತಿ ಯಕ್ಷಗಾನಲೈತೆ ಇಡೀ ದೇಶದತ್ತ ಜಗತ್ತು ಇಡೀ ದೇಶವೆಲ್ಲ ಹೋಗ್ತದೆ ಯಕ್ಷಗಾನ ಅಂಚೆನೆ ನಮ್ಮ ಅಟ್ಲೀಸ್ಟ್ ದೇಶದ ಅಂಡ ಕಂಬಳ ಆವಡಿ ಬಣ್ಣದು ಅಂಚೆನೆ ರವೀಂದ್ರನ ಎನ್ನ 60 ನನ್ನ ಅಕ್ಕನ ಮಗೆ ಭಾಳ ಆ್ಯಕ್ಟಿವ್ ಮನುಷ್ಯ ಎಂಕಲೇಟೆ ಭಾಳ ಚಟುವಟಿಕೆ ಇಡುಪು ನಂಚಿನ ವ್ಯಕ್ತಿ ಮೆಗಿ ಪಲೆಯನ್ನ ಆ ಸಾರಥ್ಯೋಡು ಇನಿ ಮೋಹನ್ ದಾಸ್ ಶೆಟ್ಟಿ ಪಲೆ ರವಿ ಮೆಗ್ಗಿನ ಸಾರಥ್ಯೋಡು ನೆತ್ತ ಗೌರವಾಧ್ಯಕ್ಷ ಅದು ನಮ್ಮ ದೆಬ್ಬೇಲಿ ಗುತ್ತದ ಮೋಹನ್ ದಾಸ್ ರೈ ಕೊಲ್ಲ ಉಳ್ಳೇರು ಮೆಗ್ಗಿನ 3 ಜನ ಸೇರಿದೇನು ವಿಶೇಷ ಜವಾಬ್ದಾರಿ ಮಂತ ಸುಮಾರು ಜನಕ್ಕೆ ಬೆಳ್ತಂದೊಳ್ಳೇರೆ ಸುಮಾರು 2-3 ಮೀಟಿಂಗ್ ಬರ್ರೆ ಹೆಂಗಾಯ್ಜಿ ಎನ್ನೆಲ್ಲ ಚಟುವಟಿಕೆ ಜಾಸ್ತಿ ಉಂಟು ಅಧಿಕ ಪ್ರಸಂಗ ಮಾಮಲ್ ರೈಕಲ್ ಒಳ್ಳೆಯರಿಗೆ ಅಂಡ್ ಯಾನ್ ಬೈಜಿ ಅಂಚನೆ ನಿಂಗೆ ಸಂಗತಿ ಮಾತು ಏರಿಯಲ್ಲಿ ಗೊತ್ತಾದ ಹಿಂಗಾತ ಬರ್ರೆ ಆಡಿಸಿ ಬೇತೆ ಧಾರ್ಮಿಕ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಅಂಚನೆ ದೈವ ಕೋಲ ಅಂಚೆ ಮಾತ ಮಸ್ತ್ ಆದು ಈ ದಿನ ತಾನೆ ಆಯ್ತಾರ್ದಾನೆ ಕಾರ್ಯಕ್ರಮ ಮೀಟಿಂಗ್ ದೀಪನು ಆ ಮೀಟಿಂಗ್ ಬರ್ರೆ ಆಪಿಸಿ ನಿನ್ನ ಭಾಳ ಕಷ್ಟೋಡು ನಾನು ಊರು ಪೋಯಿನೇ ಅಲ್ಪಾರ್ದ ಏನು ಮಾತು ಮುಗಿತದೆ ಬೆಲ್ತೊಂದು ಬತ್ತಾನೆ ಹೇಳಿ ಅಂತೂ ಎಡ್ಡೆ ಕೆಲಸಗೂ ಭಾಳ ಉತ್ತೇಜನ ಬಂದು ಮುಗಿದ್ಬಿಟ್ಟು ನಮ್ಮ ಜವಾಬ್ದಾರಿ ಮೈಸೂರದ ಸೋಮಶೇಖರ್ ಪಂಡೇರಿ ಕಂಬಳದ ಕೆಲಸ ಭಾರಿ ಮಾಲಜಿ ಎಂಕಲ್ ಕಂಬಳಕ್ಕೂ ಮೈಸೂರು ಹೊಡೆದು ಸುಮಾರು ಜನ ಬರ್ಪ ಅಂತ ನಾನು ಸೋಮಶೇಖರ್ ಪನ್ಪೆ ನಮ್ಮ BJP ಕಾರ್ಯಕರ್ತರಿಗೆ ದಯವಿಟ್ಟು ಹೇಳಿ ಅವರನ್ನು ಈ ಕಂಬಳಕ್ಕೆ ಬಂದು ನೋಡಿಕೊಂಡು ಇಲ್ಲಿ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಳುವಂಥ ಆಗಲಿ ಎಂಬುದಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ ನಿಮ್ಮಲ್ಲಿ. ಅದರೊಟ್ಟಿಗೆ ನಿಮ್ಮ ಬೇರೆ ಲಯನ್ಸ್ನ ಪ್ರಮುಖರಿದ್ದಾರೆ, ರೋಟರಿ ಪ್ರಮುಖರಿದ್ದಾರೆ, ಅವರಿಗೂ ವಿಷಯ ತಿಳಿಸಿ. ಯಾಕೆಂದರೆ ಒಂದು ರೀತಿ ಇನ್ಸ್ಪೈರ್ ಮಾಡುವಂಥ ಒಂದು ಉತ್ಸವ ಇದು. ಆ ಇನ್ಸ್ಪಿರೇಷನ್ ಬರಬೇಕಂದ್ರೆ ಇದನ್ನು ನೋಡಬೇಕು. ಆ ರೀತಿಯಾಗಿ ಆದರೆ ಮಾತ್ರ ಅದು ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ಅದು ಆಗಲಿ, ಆ ಮೂಲಕ ನಿಮ್ಮಿಂದ ಅದಕ್ಕೆ ಚಾಲನೆ ಕೊಡಲಿ ಎಂಬುದಾಗಿ ಕೂಡ ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಈಗ ಮನ್ ಕಿ ಬಾತ್ ಇದೆ, ನೋಡಲೇಬೇಕಾದಂಥದ್ದು. ಆದರೆ ಇನ್ನು ನೆಕ್ಸ್ಟ್ ಇದಾಗ್ತದೆ. ಇವತ್ತು ನೋಡೋದು ಕಷ್ಟ. 11 ಗಂಟೆಯಿಂದ ಶುರು ಆಗುತ್ತೆ, 11 ಗಂಟೆಗೆ ಪ್ರಾರಂಭ ಆಗಿರುತ್ತೆ ಮನ್ ಕಿ ಬಾತ್. ಅಂತೂ ನಾವು ವೇದಿಕೆಯಲ್ಲಿದ್ದೇವೆ. ಅಂತೂ
ಒಳ್ಳೆಯದಾಗಲಿ. ನಾವೆಲ್ಲ ಆದರೆ ನಿಮ್ಮಲ್ಲಿ ಕಳಕಳಿಯ ನಮ್ಮ ಭಿನ್ನ ದಯವಿಟ್ಟು ಎಲ್ಲರೂ ಭಾಗಿಯಾಗಿ ನೀವು ಬನ್ನಿ, ನಿಮ್ಮನ್ನು ಕರ್ಕೊಂಡು ಬನ್ನಿ. ಆ ಮೂಲಕ ಹರೇಕಾಳದಲ್ಲಿ ನಡೆದಂಥ ಕಂಬಳ ಬಹಳ ದೊಡ್ಡ ಕಂಬಳ, ಈಶ್ವರಿಗೆ ಜನ ಸೇರಲೇ ಇಲ್ಲ ಅಂತ ಒಂದು ಹೆಸರಿಗೆ ನಾವೆಲ್ಲ ಪ್ರಥಮ ಕಂಬಳ ಅದು ಆಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾ, ಇನ್ನೂ ಇವರಿಗೆ ಹೆಚ್ಚಿನ ಶಕ್ತಿಯನ್ನು ಕೊಡಲಿ, ಇನ್ನೂ ಒಳ್ಳೆಯ ಕೆಲಸಗಳನ್ನು ಮಾಡುವಂಥ ಒಂದು ಸಾಮರ್ಥ್ಯವನ್ನು ಕೊಡಲಿ ಎಂಬುದಾಗಿ ಆ ಪರಮಾತ್ಮಲ್ಲಿ ಪ್ರಾರ್ಥನೆ ಮಾಡುತ್ತಾ ಅವಕಾಶಕ್ಕಾಗಿ ನಿಮಗೆಲ್ಲರಿಗೂ ಒಂದು ದಿವಸ ನನ್ನ ಮಾತು ವಿವರ ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಪ್ರೀತಿದ ರವೀಂದ್ರ ಶೆಟ್ಟಿ ಹೊರಡೋಟವ್ರೆ, ಆರೆಗ್ಲ ಇಂಕ್ಲ ಗುರ್ತಾತೀನಿ ಒಂಜಿ ಯಾಗದ ಸಮಯ ಅದು. ಆಂಡ ಆ ದಿನೊಡ್ದಿಂಚಿ ಏನು ಆರ್ನ ಒಂಜಿ ಫ್ರೆಂಡ್ ಲೆಕ್ಕ ಆತೆ ದಯಬಂಡ್ ಬಂಡ ಎಂಚಿನ ಪ್ರೋಗ್ರಾಮ್ ಇತ್ತುಂಡಲ್ಲ, ಒಳ್ಪ ತಿಕ್ಕಂಡಲ್ಲ ಆರ್ನ ಒಂಜಿ ಪಾತೆರ ಆರ್ನ ಒಂಜಿ ನಗೆ ತೂನಗ ಎಂಕ್ ಯಪಲ ಅರನ ಎಣ್ಣುಂಡು ದಯಬಂಡ ಆರು ಒಡೆಯಲ ತಿಕ್ಕಾಡು ಓ ಪೋಸ್ಟರ್ಲ ಇಪ್ಪುನಗಲ ಆರು ಎನ್ನನ್ನು ಒಳ್ಪ ತಿಕ್ಕಂಡಲ್ಲ ಪಾತೆಂದು ಇನಿ ಆರೆ ಈ ಒಂಜಿ ಕಂಬಳ ಮಲ್ಪೊಡು ಪಂಡ ಅಪಗ ಎನ್ನಡ ಪಣೊಂದಿತ್ತೇರು 5 ವರ್ಷದ ದುಂಬು ಏನ ಪಂಡೆ ಕಂಬಳ ಮಲ್ಪನಾಗ ಎಂಕಲ ಲೆಪ್ಪುಲೆ ದಯಪಂಡ ಕಂಬಳ ಏನು ಹೆಚ್ಚ ತೂತಿಜಿ ಆಂಡ ಈರ್ನೆಟ್ಟು ಬರ್ಪೆಯನ್ನು ಪಂಡಿತ್ತೆ ಅಂಚೆನೆ ಆರ್ನ ಒಂಜಿ ಆಸೆ ದಯಪಂಡ 5 ವರ್ಷ ದುಂಬು ಪಂಡಿನಾರು ಅಂಡ ಆರ್ನ ಆಸೆ ಆರ್ನನೇ ಜಾಗಡ್ ಇನಿ ಅಲ್ಲಿ ಆಯರ ಉಂಡು ಪಣ್ಣಾಗ ಎಂಗೆ ಭಾಳ ಖುಷಿ ಅಂಡ ಅದಕ್ಕೋಸ್ಕರ ಏನು ಮುತ್ತಮ ಅದು ಇನಿ ಕೊಡ್ದ ವಾಟ್ಸಪ್ ತೂಯೆ ಎಂಗೆ ಬರಡು ಬಣ್ಣಾಂಡ ಅಂಚ ಕಾಂಡೆ 10 ಗಂಟೆಗೆ ಪಿದಾಡ್ದು ಸೀದಾ ಇಡೀ ಬತ್ತಿನೇ ಎಂಗೆ ಆತು ಖುಷಿ ಆತನ ದಯಪಂಡ ಆರ್ನ ಒಂಜಿ ಇಂಟ್ರೆಸ್ಟ್ ಐಟ್ ಇಡೀ ಉಪ್ಪುನೆ ಆರ್ನ ಇಂಟ್ರೆಸ್ಟ್ ಆರ್ನ ಮಿಸ್ಸಸ್ಲ ಅಂಚನೆ ಐಕಾರ್ ಲಾಯ್ಕಾಲ್ ಸಪೋರ್ಟ್ಲ ಕೊರ್ಪೇರು ಆರು ಮಲ್ತಿನ ಒಂಜಿ ಶಾಲೆದ ಕೆಲಸ ತೂನಾಗ ದಯಪಂಡ ಎಂಕುಲ ಆ ಒಂಜಿ ಸಾರ್ವಜನಿಕ ಫೀಲ್ಡ್ ಉಪ್ಪುನಾಗ ಏತೊಂಜಿ ಬಂಗ ಉಂಡು ಬಂಡೆ ಎಂಕುಲ ಗೊತ್ತುಂಡು ದಯಪಂಡ ಏನಲ ಒಂಜಿ ಇನ್ಸ್ಟಿಟ್ಯೂಷನ್ ಶಾಲೆ ಎಲ್ಲ ನಡಪಾವೆ ಅಂಚೆಲ್ಲ ಶಾರದಾ ಪೂಜೆ ಎಲ್ಲ 10 ವರ್ಷ ದುಂಬು ಎಂಕು ಪೂರ ಕೂಡ್ದು ಸ್ಟಾರ್ಟ್ ಮಾಡ್ತೀನಿ ಆಂಡ ಏತು ಬಂಗ ಉಂಡು ಬಂಡ ಆಂಡ ಆರು ಇನಿ ಆಂಡಲ್ಲ ಆ ಒಂಜಿ ತೆಲ್ಕೆದ ಮೋನೆಡ್ ಆ ಒಂಜಿ ಇನ್ಸ್ಟಿಟ್ಯೂಷನ್ ನಡಪಾವೇರೆ ಅಂಚನೆ ರೋಟರಿ ಕ್ಲಬ್ಲ ಉಳ್ಳೇರು ಅಂಚ ಮಸ್ತ್ ಭಾರತೀಯ ಜನತಾ ಪಕ್ಷದಲ್ಲ ಉಳ್ಳೇರು ಅಂಚನೆ ಮಸ್ತ್ ಒಂಜಿ ನೆಟ್ಟಿತ್ತೇರು ಅಂಚನೆ ಮಿನಿಸ್ಟ್ರ್ಗಳ ಆತೇರು ಅಂಚೆ ಅದು ಉಪ್ಪುನಾಗ ಆರು ಒಂಜಿ ಮಲ್ಪುನ ಈ ಒಂಜಿ ಸೇವೆಗೆ ಎಂಕ್ಲೆಲ್ಲ ಅಂಡಲ್ಲ ಭತ್ತದ ಒಂಜಿ ದಾದ ಇಜ್ಜಂಡಲ್ಲ ತೂದು ಆರೆಗೊಂಜಿ ಸಪೋರ್ಟ್ ಕೊರ್ಕ ಪಂಡವೆ ಬತ್ತಿನೇನು ಅಂಚೆ ಅದು ಆರೆಗೆ ಮಲ್ಲ ನಮಸ್ಕಾರ ಕೊರ್ದು ಎನ್ನ ಪಾತ್ರವನ್ನು ಮುಗಿಪ. ಧನ್ಯವಾದಗಳು ಶ್ರೀಯುತ ಸುಬ್ರಯ್ಯ ನಾಯ್ಕ ಮೇರೆಗೆ ನನ್ನ ದುಮ್ಮುಗು ಮೊದಲೇ ಲಯನ್ ಲೋಕನಾಥ್ ರೈ ಬಿಸಿ ರೋಡ್ ಅಲ್ತಾ ಮುಕ್ತೇಶ್ವರ ಚಂಡಿಕಾ ಪರಮೇಶ್ವರಿ ದೇವಸ್ಥಾನ ಬಿಸಿ ರೋಡ್ ಮೇರೆಡಿದ 2 ಶುಭಾಶಯದ ಮರಿಪು. ಹರೇಕಳ ಭಾಗದ ಅರ್ಧನಾರೀಶ್ವರ ದೇವರಿಗೆ ಶಿರಸ ವಂದಿಸದು ವೇದಿಕೆ ಇರುತ್ತನ ಇನಿ ಆಮಂತ್ರಣ ಪತ್ರಿಕೆ ಬಿಡುಗಡೆದ ಈ ವೇದಿಕೆ ಇರ್ತನ ಗೌರವಾನ್ವಿತ ಘಟಾನುಘಟಿಲ ಅಂಚನೆ ವೇದಿಕೆದ ದುಂಬುತ್ತನ ಕಂಬಳ ಅಭಿಮಾನ ರವೀಂದ್ರ ಶೆಟ್ಟಿನ ಈ ಕಂಬಳದ ಆಮಂತ್ರಣ ಪತ್ರಿಕೆ ಬಿಡುಗಡೆನ ಮಾತ ಗಣ್ಯರ ಕಂಬಳಗೆ ಭಾಳ ಇತಿಹಾಸ ಇತ್ತು ಮಾತ್ರ ಎಲ್ಲ ಗೊತ್ತು ಅಡ್ಡಂತಾರೆ ಮಾತ ಕರಿನ 20 ವರ್ಷಕ್ಕೂ ತುಂಬು ಕೆಲವು ಕಂಬಳ ಪುದರ್ದ ಕಂಬಳ ಅವನು ಬಜೆಗೋಳಿ ಹಳದಂಗಡಿ ಉಬಾರಿ ಕುಲತಮಜ್ಜಾಲಿ ಕೊಕ್ಕಾಡಿಗೋಳಿ ಇಂಜಿನ ಕಂಬಳ ಇನ್ನು ಆ ಕಂಬಳಲು ಕೆಲವು ಕುಂತದ್ದು ಬೋತನು ಅವಲ ಬಜೆಗೋಳಿ ಕಂಬಳ ಬಂದ್ಬಿಡ ಭಾರಿ ಫೇಮಸ್ ಆದ ಟಿಕೆಟ್ದ ಆಂಡ ಕಾಲೋಡು 30 ವರ್ಷಕ್ಕೂ ತುಂಬು ಟಿಕೆಟ್ದ ಕಂಬಳ ಅದು ಜೈನರಿ ಮಂಟಪ ಅಂತೀರಿ ಭಾರಿ ವ್ಯವಸ್ಥಿತ ರೀತಿಯಲ್ಲಿ 2 ದಿನದ ಅಂಚಿನ ಕಂಬಳ ಉಂತದು ಇನಿ ಅಂಚನೆ ಹೊಸ ಕಂಬಳಲು ಅದೇ ನಿರ್ಮಾಣ ಆತನ ನರಿಂಗಾಣ ಕಂಬಳ ಮುಡೂರು ಪಡೂರು ಕಂಬಳ ಒಕ್ಕಾಡಿಗೋಳಿ ಬೊಕ್ಕಂಜಿ ಕಂಬಳ ಅಂಚನೆ ಮೂಲ ಒಮ್ಮಂಜೂರು ಕಂಬಳ ಕುಡ್ಮುಂದೂರು ಕಂಬಳ ಕೆಲವು ಕಂಬಳಗಳು ಇತ್ತ ಹೊಸ ತಾದು ಅತ್ತಾನ 25 ಕಂಬಳಗಳು ಸಾಧಾರಣ 22 ಕಂಬಳಲ್ಲ ಹೊಸ ಕಂಬಳ ಬಂದ್ಯಾರೆ ಇನಿ ನಮ್ಮ ಹೆಮ್ಮೆ ಪಡ ಕಂಬಳ ದಾಯ ಇತಿಹಾಸವನ್ನು ನಮ್ಮ ಪೂರ್ವಜರು ದುಂಬು ಕಂಬಳ ಕಾರ್ಯ ಬಣ್ಣ ಬಾರ ಪಾಡೋಣನ್ನೇಟು ಸ್ಥಾಪನೆ ಆಯ್ನಂಚಿನ ಈ ಕಂಬಳಗಳು ಇನ್ನು ಆಯ್ನು ಉನ್ನತೀಕರಣ ಅಂತದ್ದು ಈ ರೀತಿ ಹಂತ ಕೊಡೋದು ಬೈದರು ಅವೇ ಲಯನ್ಸ್ದ ಒತ್ತಿಟ್ಟು ಹಳದಂಗಡಿದ ಕಂಬಳ ಅವತ್ತು ಆಯ್ನು ಪೂರ್ತಿ ಲಯನ್ಸ್ ಕ್ಲಬ್ದ ಗವರ್ನರ್ ಆಯ್ದಿನ ಶ್ರೀತ ಶೇಖರ್ ಗಂಗಾಧರ್ ಶೇಖರ್ ನಾನು ಮುತಾಲಿಕಡು ಆಯ್ತು ಮಾತ ಪ್ರೈಸಲ ವೀರೇಂದ್ರ ಹೆಗ್ಡೆ ಕೊಡುತ್ತೀರು ಭಾರಿ ಅಚ್ಚುಕಟ್ಟದ ಕಂಬಳ ಆತು ಅಪ್ಪಗ ಯಾನು ಕಂಬಳದ ರೆಫ್ರಿ ಅದು ಭಾಗವಹಿಸಿದ್ದು ಈ ಭಾಗದಲ್ಲ
ಹರೆಕಲಡ ಬಗ ಎನ್ನಲೆಕ್ಕಡು ಶೇಖರ್ ಚೌಟ್ರ ನಮ್ಮೇರು ವಿಠಲ್ ಚೌಟ್ರದ ಏರ್ಲಿತ್ತನು ಈ ಭಾಗಡು ಇಂಜಿಗೆ ಕಡಿಮೆ ಏರ್ಲು ಬಾಕಿದ ಮೇಟ್ ಮಾತ ಆ ದುಮ್ಮು ಏರು ಕಟ್ಬೋದಾರ ಅಕ್ಕಳು ಇನಿ ಒಂದು 4% ಮಾತ್ರ ಇರ್ತದೆ ಹೊಸ ದುಡ್ಡು ದಾಖಲು ಹೊಸತು ಜವಣ್ಣೇರಿ ಏರು ಕಟ್ಟುವಂಚಿನ ಸ್ಥಿತಿ ಬೈದನು ಹರಕಳಕ್ಕೆ ದಾನ ಅಭಿಮಾನ ಸಂಬಂಧ ಉಂಟು ಬಂದ ಹರಕಳ ಇತಿಹಾಸ ಇರ್ತನು ಯಾಕಡೆ ಮುಣಬಣ್ಣವ್ರ ಬಣ್ಣಕ ಹರಕಳದ ಮುಂಚಿ ಹರಕಳದ ಅಚ್ಚಿ ಬೆಲ್ಲ ನೇಕೆ ಪ್ರಾಧಾನ್ಯತೆ ಇರ್ತನು ಐಕೆಗೆ ಎಡ್ಡ ಮುಂಚಿ ಇಂಚಿನ ಮಾತ ಎಂಕ ನೆನಪುಂಡು ಎಂಕಲ ಕೊಡತು ಕೊಡ್ತಾನೆ ವರ್ಷ ಮಂಜ ಎಣ್ಣೆ ಮಾಡೋದು ಹರಕಳ ಬೆಲ್ಲ ಇನಿ ಹರಕಳಗೆ ರಡ್ಡು ಬುಧಾರ್ ಬರ್ತಾನೆ ಒಂಜಿ ಹರಕಳ ಆಜಬ್ಬರು ಇನಿ ಆರು ಬುಧಾರ್ ತೆತ್ತನ ಹರಕಳದ ಬುಧಾರ್ಡೆ ಬಣ್ಣದು ಹಾಜಬ್ಬ ಹರಕಳ ಹಾಜಬ್ಬರ ಅಂತ ಬಣ್ಣದು ಬುಧಾರ್ ತೆತ್ತದು ಇನಿ ಕೋಡಬರಾಂಡೆರೆಗೆ ಡಾಕ್ಟರ್ಲ ಬಣ್ಣದು ನಮ್ಮ ಅರೇನು ನಮ್ಮ ಈ ಸಂದರ್ಭಡು ಅರೇನು ಹೃತ್ಪೂರ್ವಕ ಈ ಸಭೆಟ್ಟು ನಮ್ಮ ಅಭಿನಂದನೆ ಸೌಟ್ ಬಂದಕ್ಕೆ ಭಾರಿ ಅಪೇಕ್ಷೆ ಉಂಟು ಅಂಚೆನೆ ನನ್ನೊಂದು ಬುಧಾರು ಈ ಹರಕಲ ಕಮಲದ ಬುಧಾರಲ್ಲ ನಾನು ಬರ್ಪುಣ್ ಮಾಡ್ಬಿಟ್ಟಿಗೆ ದಾಳ ಸಂಶಯ ಇದ್ದಿ ನಿಖಲ್ನ ಮಾತ ಒಗ್ಗಟ್ಟ ಸಹಕಾರ ಇತ್ತಂದ ಅವು ರವೀಂದ್ರ ಶೆಟ್ಟಿ ಅತ್ತನ ಮೋಹನ್ ದಾಸ್ ಇರುತ್ತೆ ಮಾಟ ಊರ್ದಾಗಲ್ಲ ಕಮಲ ಬಣ್ಣದು ಈಗಲು ಎಂಟು ಸಹಕಾರಕ್ಕೆ ಹೋಗ್ದು ಈ ಕಮಲ ಯಶಸ್ಸಿಗೆ ಈಗಲು ಮಾತಾಡಲು ಸಹಕಾರ ನೀಡೋಡು ಎಂಗಳಲ್ಲ ನೇಕೆ ಒತ್ತು ಉಂಡು ಪಡ್ಬಣೆ ನಾನು ಈ ಸಂದರ್ಭ ಪಣ್ಣದು ಕಮಲ ಅಭಿಮಾನಿಗಳಿಗೆ ಮಾತಾಡಲ್ಲ ಕಮಲದ ಇನ್ನೇ ಅಡ್ವಾನ್ಸ್ ಆದ ನಿಖಲಾಗಿ ನೇಕೆ ಮಾತಾಡಲ್ಲ ಈ ಆಮಂತ್ರ ಬಳಸಿಗೆ ಏನೇ ಸಿಗಿಜಿ ಏನು ಕೊರ್ಪೋನ ಕೆಲಸ ಮಾಡ್ತದೆ ಈಗಲು ಈ ಕಮಲ ಯಶಸ್ಸು ಮನ್ಪಡ್ಬಾರ್ದು ಮಾತಾಡ ಪರವಾದ ನಿಖಲ್ದ ವಿನಯಪೂರ್ವಕ ಅಭಿನಂದನೆ ಅಂತಂದಲ್ಲ ಬಾರಿ ಒಂಜಿ ಪುರ್ಲದ ಸಭೆ ರವೀಂದ್ರ ಶೆಟ್ಟರ್ನ ಈ ಒಂಜಿ ನೇತೃತ್ವ ನಡತೊಂದುಂಡು ಮುಲ್ಪ ರವೀಂದ್ರ ಶೆಟ್ಟರ್ನ ಕಾರ್ಯಕ್ರಮ ಅಂದಾಗ ಒಂಜಿ ಸಮಸ್ಯೆ ಎಂಜ ಒಂಜಿ ವೇದಿಕೆಗೆ ಏರೆಲ್ಲ ಲೆಪ್ಪುಣೆ ಮಾತೆರೆಲ್ಲ ವೇದಿಕೆ ಲೆಪ್ಪುಣೆ ಅಂಜಿ ಜರಕಲೇ ಇಪ್ಪುಣೆ ಮೂಲು ಮಾತ ಅವು ಒಂಜಿ ಸಮಸ್ಯೆ ರಡ್ಡೆ ಸಮಸ್ಯೆ ಎಂಜಿನಂಡ ಈ ಆಮಂತ್ರ ಪತ್ರಿಕೆ ಏರ್ನ ಪುದರ್ ಮಾತ ಕೆಲವು ಮಾತ ಪುದರ್ ಬಿಡಿದು ಹೋಗಲು ಸಾಧ್ಯ ಉಂಡು ಒಂದು ರವೀಂದ್ರ ಶೆಟ್ಟರಿಗೆ ಹೋಗೋ ಪಕ್ಕ ತೊಂದರೆ ಆಪುಂಡು ಅಂಚಾದ್ಬಿನಾಗ ಮಾತ ಒಂಜಿ ವರ್ಮಣುದ್ದನ ಪುದರ್ ಬಾಡ್ದೇರಿ ನನತ್ತು ವರ್ಮಣುದ್ದು ಜನ ಉಳ್ಳೇರಿ ಅಂಚಾದ್ಬಿನಾಗ ರವೀಂದ್ರ ಶೆಟ್ಟರ್ನ ಆ ಒಂಜಿ ಖ್ಯಾತಿ ಉಂಡತ್ತ ನೇನು ಮೆಚ್ಚೋಡಾಯನ ಆರ್ನ ಧೈರ್ಯ ಉಂಡತ್ತ ಐನು ಮೆಚ್ಚೋಡಾಯನ ಯಾಕೆಂದರೆ ದಾಯನ ಮಂಡೆ ಕಂಬಳವನ್ನು ಮಲ್ಪೇರೆ ಅದು ಸುಲಭದ ಕೆಲಸ ಅತ್ತೆ ಐಕ್ಯ ಮೇರೆ ಪಿದರ್ದೇರು ಮನಾಗ ಒಂಜಿ ಭಾರಿ ಒಂಜಿ ಧೈರ್ಯದ ವಿಚಾರ ಮಾಡಿದ್ರೆ ಆರೆ ದುಂಬತ್ತೆ ಆನ ಅಭಿನಂದನೆಯನ್ನು ಸಲ್ಲಿಸ ಒಂದಲೆ ಇಂದು ಈ ಕಂಬಳ ಬಂಡ 80 ವರ್ಷಗಳ ಇತಿಹಾಸ ಇತ್ತು ಒಂಜಿ ಜನಪದ ಕ್ರೀಡೆ ಇಂದು ಮುಖ್ಯವಾದ ನಮ್ಮ ಕರಾವಳಿ ಕರ್ನಾಟಕದ ಪ್ರತಿಷ್ಠೆಯ ಸಾಂಸ್ಕೃತಿಕವಾಯಿನಂಚಿನ ಒಂಜಿ ಕಂಬಳ ಇಂದು ತುಳುನಾಡದ ಭಾರಿ ಪುದರ್ ಪೋಯಿನಂಚಿನ ಒಂಜಿ ಕ್ರೀಡೆ ಇಂದು ಕ್ರೀಡೆ ಮಾತ್ರ ಇಂದು ನಮ್ಮ ಒಂಜಿ ಜನಪದ ಆಚರಣೆಲಾದುಂಡು ದೇವರನ ಆ ಒಂಜಿ ಸಾನ್ನಿಧ್ಯಡು ನಡಪನಂಚಿನ ಆ ಕಂಬಳ ಆ ಕಂಡೋಡು ನಡಪನಂಚಿನ ಆ ಒಂಜಿ ಈ ಕಂಬಳ ಉಂಟಲ್ಲ ಐಕೊಂಜಿ ಧಾರ್ಮಿಕ ಹಿನ್ನೆಲೆ ಉಂಡು ಅಂಚಾದೆ ನಮ್ಮ ಮಾತ ಧರ್ಮ ದೇವರೇ ನೇನು ಮಾತ ನಂಬಿಕೆ ದೀನಂಚಿನ ಜನಗಳು ನಮ್ಮ ನೇನು ಶ್ರದ್ಧಾಭಕ್ತಿನ ಮಲ್ಪೋಡು ನಮ್ಮ ಒಂಜಿ ಪೂಕರ ಕಂಡ ಅಂದು ಬನ್ಪ ಅಂಚನೆ ನಮ್ಮ ದೇವರ ಕಂಬಳ ಅಂದು ಬನ್ಪ ಕದ್ರಿದ ಕಂಬಳನೇ ದೇವರ ಕಂಬಳ ಅಂದು ಬನ್ಪ ಪುದರ್ ಪಡಿನ ಅಂಚಾದ ದೇವರೆಗಳ ನಮ್ಮ ದೈವಗಳ ಅಂಜನ ನಮ್ಮ ಮಾತಾ ಶಕ್ತಿಗಳ ಪ್ರಕೃತಿ ಶಕ್ತಿಗಳ ಭಾರಿ ಅವಿನಾಭಾವ ಸಂಬಂಧ ಇತ್ತಂಜಿನ ಒಂಜಿ ಕ್ರೀಡೆ ಬಂಡ ಅವು ಕಂಬಳ ಅಂಚಾದ ನಮ್ಮ ಕಂಬಳನು ಏಪಲ ನಮ್ಮ ಇನ್ನು ಬೇಜವಾಬ್ದಾರಿ ಇದೆ ನೆಗ್ಲೆಕ್ಟ್ ಮನ್ಪರ್ನೆ ಬಲ್ಲಿ ನಮ್ಮ ಮಾತೆಲ್ಲ ಸೇರಿದೆ ದಯನಡ ಒಂಜಿ ಶಕ್ತಿ ಒಂಜಿ ವೇಗ ಒಂಜಿ ಪ್ರತಿಷ್ಠೆ ಒಂಜಿ ಅಭಿಮಾನ ದ ಸಂಕೇತವಾಯಿನಂಚಿನ ಕಂಬಳನು ನಮ್ಮ ಏಪಲ ಬುಡ್ದುಗೊರೆರ ಬಲ್ಲಿ ಐನು ಮರಪೆರೆ ಬಲ್ಲಿ ಅಂಚಾದೆ ನಮ್ಮ ಮಾತ ಪಾವೂರು ಹರೇಕಳ ಅಂಬ್ಲಮಗೂರು ಗ್ರಾಮಗಳು ಮಾತ ಗ್ರಾಮಲ್ಲ ಈ ಉಳ್ಳಾಲ ವಲಯಗೆ ಸೇರಿನಂಚಿನ ಮಾತಾ ಗ್ರಾಮದ ಜನಕ್ಕುಲ್ಲ ಎಲ್ಲಂಜಿ ಮಾತೆಲ್ಲ ಬರ್ತದೆ ನೆಕ್ಕೆ ಸಂಪೂರ್ಣವಾಯಿನಂಚಿನ ಸಹಕಾರವನ್ನು ಕೊಡ್ದು ಅವು ಐನೊಂದು ಯಶಸ್ವಿ ಮಲ್ತದೆ ನಮ್ಮ ನಾಡಿಡೆ ನಮ್ಮ ರಾಜ್ಯೋಡು ಮಾತ್ರ ನಮ್ಮ ದೇಶೋಡೆ ಸೂರ್ಯಚಂದ್ರ ಕಂಬಳ ಅವು ಸೂರ್ಯಚಂದ್ರ ಉಪ್ಪಣೆ ಉಂಟಲ್ಲ ಅವು ಏಪಲ ಮರಪಂದಿನಂಚಿನ ಒಂಜಿ ಎಡ್ಡೆ ಕಾರ್ಯಕ್ರಮ ಅದು ಮೂಡ್ದು ವರಡು ಬಂದ ಪಾತ್ರ ಪನ್ನೊಂದು ಎಂಗ್ಲ ಆರಾಧನೆ ಮಲ್ತೊಂದು ಬರ್ತಾನೆ ಎಲ್ಲ ಮಾಟ ದೇವರೆಲ್ಲ ಐಕೆ ಸಂಪೂರ್ಣವಾಯಿನ ಅನುಗ್ರಹವನ್ನು ಮಲ್ಪಡು ಪನ್ನೊಂದು ಇತ್ತ ಈ ಒಂಜಿ ಆಮಂತ್ರಣ ಪತ್ರಿಕೆನೆ ಬಿಡುಗಡೆ ಮಲ್ತನಂಚಿನ ನಮ್ಮ ಮೈಸೂರು ಮೂಡಾದ ಅಧ್ಯಕ್ಷರ್ಲ ಒಕ್ಕ ಆದರ್ಶ ರಾಜಕಾರಣಿಲ ಸಾಮಾಜಿಕ ಸುಧಾರಕರ್ಲ ಅದರೊಟ್ಟಿಗೆ ರೋಟರಿ ಕ್ಲಬ್ದ ಅವರೇ ಸಕ್ರಿಯ ಸದಸ್ಯರಾದಿತ್ತು ನನ್ನ ಗವರ್ನರ್ ಆಗಿಪ್ಪನಂಚಿನ ನಮ್ಮ ಸೋಮೇಶ್ವರ
ಭಾರಿ ಒಂದು ಎಡ್ಡೆ ಮನಸ್ಸುಡು ಭಾರಿ ಪೊರ್ಲುದ ಮನಸ್ಸುಡು ಪ್ರೀತಿದ ಅಭಿಮಾನದ ಏನು ಉದ್ಘಾಟನೆ ಮಲ್ತಿದ್ದಾರೆ ಆರೆಗೆ ಎಂಗಳ ಕಂಬಳ ಸಮಿತಿಯ ಪರವಾದಿಯಾನ ಪ್ರೀತಿಪೂರ್ವಕ ಧನ್ಯವಾದ ಸಲ್ಲಿಸೋದೆ. ಇಲ್ಲಿ ಮಾತ ಗಣ್ಯರುಳ್ಳೇರು ಯಾನು ಮಾತೆಲ್ಲ ಪುದರ್ ಮನೆಯಲ್ಲೇ ಹೋಗುಜಿ ದಯನ್ ಮಣ್ಣು ನಿಕ್ಲೆ ಮಾತ ನಿಕ್ಲಿಗೆ ಮಾತ ಗೊತ್ತಿದ್ದ ಜನಗಳು ಅರೆ ಅಕ್ಲ ಪುದರ್ ಪಿನ ಪುರಮನೊಂದಜ್ಜಿ ಬೇತೆ ಬೇತೆ ಕ್ಷೇತ್ರಗಳು ಅಕ್ಲ ಕೆಲಸ ಮಾಡ್ತಾನೆ ಜನಗಳು ಮುಲ್ಪ ವೇದಿಕೆಲ್ಲ ಉಳ್ಳೇರು ಬೇತೆ ಬೇತೆ ಕ್ಷೇತ್ರಗಳು ಕೆಲಸ ಮಾಡ್ತೀನಿ ಹಿರಿಯಕ್ಕಲು ಮಾತೆಲ್ಲ ಈ ವೇದಿಕೆದ ಮುಂಭಾಗಡು ಕುಳುದಾರರಿಗಲೆ ನಿಕ್ಲೇನು ಮಾತೆರಲ್ಲ ನಾನು ಸೂರ್ಯ ಚಂದ್ರ ಕಂಬಳ ಸಮಿತಿಯ ಪರವಾದಿ ಪ್ರೀತಿಪೂರ್ವಕವಾದ ಒಂದು ಕೃತಜ್ಞತೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸೋ ಒಂದು ಈ ಒಂದು ಕಾರ್ಯಕ್ರಮಗೂ ಮಾಧ್ಯಮ ಮಿತ್ರರು ಮಾತ್ರ ಬೈದೇರು ಮಾತ್ರ ಬರ್ತದೆ ಉದಯವಾಣಿ ವಿಜಯವಾಣಿ ಪ್ರಜಾವಾಣಿ ಮಾತ ಪತ್ರಿಕೆದಕ್ಕೆಲ್ಲ ಈ ಒಂದು ಕಾರ್ಯಕ್ರಮದ ಉಪಸ್ಥಿತರುಳ್ಳೇರು ನನ್ನ ಮಿತ್ತಿಗೆ ಏಪ್ರಿಲ್ 18, 19 ಈ ಸಂದರ್ಭ ನಡಪಣಂಚಿನ ಈ ಕಾರ್ಯಕ್ರಮಗೂ ಮಾಧ್ಯಮ ಮಿತ್ರರೆಲ್ಲ ಪತ್ರಿಕಾ ಮಿತ್ರರೆಲ್ಲ ಮಾತೆಲ್ಲನಕ್ಕೆ ಸಂಪೂರ್ಣವಾದ ಸಹಕಾರವನ್ನು ಕೊರೆದು ತುಳುನಾಡಿನ ನಡತಿನಂಚಿನ ಸೂರ್ಯಚಂದ್ರ ಆ ಒಂಜಿ ಕಂಬಳೋತ್ಸವ ಅವು ಭಾರಿ ಬಲು ನಡತನಿಗೆ ಎಂದು ಬಂದ್ಬಿಡೇನೆ ಈ ರಾಜ್ಯಗೂ ದೇಶಗೂ ನಿಖಿಲು ತೊಯ್ಪಾದ ಕೊರಡು ಬಂದ್ಬಿಡ ಪಾತ್ರರು ಪಣ್ಣೊಂದು ಎನ್ನ ಈ ಧನ್ಯವಾದ ಕಾರ್ಯಕ್ರಮವನ್ನು ಇದು ಉಂಟಾವೊಂದಿಲ್ಲ ಮಾತೆರಿಗೆಲ್ಲ ಧನ್ಯವಾದಗಳು.